ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಯಾವತ್ತಿನ ತಿರುಗುಬಾಣದಲ್ಲಿ ಸಾಮಾನ್ಯವಾಗಿ ಖಾದಿ ಹಾಕಿದಂಥ ರಾಜಕಾರಣಿಗಳು ಬರೋದಿದೆ. ಆದರೆ ಈ ವಾರದ ತಿರುಗುಬಾಣದಲ್ಲಿ ಕಾವಿ ಹಾಕಿದ ಸನ್ಯಾಸಿಯೊಬ್ಬರಿದ್ದಾರೆ. ಎಸ್, ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ. ಸ್ವಾಮೀಜಿಗಳ ಕಾರ್ಯಕ್ರಮ ನಮಸ್ತೆ. ಮೊದಲಿಗೆ ಕೇಳಬೇಕಾದಂಥದ್ದು, ವಜ್ರದೇಹಿ ಸ್ವಾಮೀಜಿಗಳು ಕಾವಿ ಹಾಕಿದ ಸನ್ಯಾಸಿಯೋ ಅಥವಾ ಬಜರಂಗ ದಳದ ಸಂಚಾಲಕರು ಅನ್ನುವಂಥದ್ದು ಪ್ರಶ್ನೆ. ಹೇಳುವವರು ಹೇಳ್ತಾ ಇರ್ತಾರೆ ಅವರು ಬಜರಂಗ ದಳದ ಸಂಚಾಲಕರು ಅಥವಾ ಬಜರಂಗ ದಳದಲ್ಲಿ ಗುರುತಿಸಿಕೊಂಡವರು ಅಂತ ಹೇಳ್ತಾರೆ. ಅದರಲ್ಲಿ ನನಗೆ ಹೆಮ್ಮೆ ಇದೆ. ಆದರೆ ನಾನೊಬ್ಬ ಕಾವಿ ಧರಿಸಿದ ಸನ್ಯಾಸಿ, ಯಾವುದೇ ಸಂಶಯ ಇಲ್ಲ. ಯಾಕೆ ಅಂತಂದರೆ ಯಾವ ಪರಂಪರೆಯಲ್ಲಿ ಯಾವ ರೀತಿಯಲ್ಲಿ ಸನ್ಯಾಸವನ್ನು, ಯಾವ ರೀತಿಯಲ್ಲಿ ಆ ಸನ್ಯಾಸ ಧರ್ಮವನ್ನು ಪಾಲಿಸಬೇಕು, ಆ ಸನ್ಯಾಸ ಧರ್ಮವನ್ನು ಪಾಲಿಸಿಕೊಂಡೇ ನನ್ನ ಕರ್ತವ್ಯ. ಅಂದರೆ ಒಂದು ಸಂಘಟನೆಗೆ ಸೀಮಿತವಾಗಿ ಬಿಟ್ಟಿದ್ದಾರಾ ವಜ್ರದೇಹಿ ಸ್ವಾಮೀಜಿಗಳು? ಸಂಘಟನೆ ಅನ್ನೋದು ಸಮಾಜದಲ್ಲಿ ಬಹಳ ಅವಶ್ಯಕತೆ ಇರತಕ್ಕಂಥ ಸಂಘಟನೆ. ಮತ್ತು ನಮ್ಮ ಮೈಂಡ್ ಸೆಟ್ ಏನಿದೆ, ನಮ್ಮ ಜ್ಞಾನಕೋಶಕ್ಕೆ ಯಾವುದು ಸಂಬಂಧಿಸಿದೆ, ಆ ಜ್ಞಾನಕೋಶಕ್ಕೆ ಸಂಬಂಧಿಸಿದಂಥ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದೇವೆ. ತಪ್ಪೇನಿದೆ? ಹೇಳುವವರು ಹೇಳ್ತಾರೆ ಅವರು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಕೇವಲ ಬಜರಂಗ ದಳದಲ್ಲಿ ನಮಗೆ ಪ್ರಶ್ನೆ ಇರೋದೇ ಅದೇ. ಹಿಂದೂ RSS ನ ಮಾರ್ಗದರ್ಶನ ಮಂಡಳದಲ್ಲಿ ಎಲ್ಲ ಸ್ವಾಮೀಜಿಗಳು ಇರೋದಿದೆ. ಹೌದು. ಆದ್ರೆ ಬೀದಿಗಿಳಿದು ಹೋರಾಟ ಮಾಡುವಂತ ಸ್ವಾಮೀಜಿ ಹಿಂದೂ ಸಂಘಟನೆಗಳಲ್ಲಿ ನಮ್ಮ ಸುತ್ತಮುತ್ತದಲ್ಲಿ ಕಾಣ್ತಾ ಇರುವಂತದ್ದು ವಜ್ರದೇಹಿ ಸ್ವಾಮಿ. ಹೌದು. ಯಾಕೆ? ಬಜರಂಗ ದಳದ ಮೇಲೆ ಒಲವೋ ಅಥವಾ ನಿಮ್ಮ ಅಸ್ತಿತ್ವವು? ನಮ್ಮ ಅಸ್ತಿತ್ವದ ಪ್ರಶ್ನೆನೇ ಇಲ್ಲ. ನಾವು ಅಸ್ತಿತ್ವಕ್ಕೋಸ್ಕರ ಸಂಘಟನೆಯಲ್ಲಿ ಸೇರಿದ್ದು ಅಲ್ಲ, ನಮ್ಮ ಅಸ್ತಿತ್ವಕ್ಕೋಸ್ಕರ ಸಂಘಟನೆಯಲ್ಲಿ ಹೋರಾಟ ಮಾಡುವುದು ಅಲ್ಲ. ಸಾಮಾನ್ಯವಾಗಿ ಹಿಂದೂಗಳಿಗೆ ಸಿಗುವಂಥ ನ್ಯಾಯ ಏನಿದೆ, ನಮ್ಮ ಯುವಕರಿಗೆ ಸಿಗುವಂಥ ನ್ಯಾಯ ಏನಿದೆ, ಆ ನ್ಯಾಯ ಸಿಗ್ತಾ ಇಲ್ಲ ಎನ್ನುವಂಥ ಸಂದರ್ಭಗಳಲ್ಲಿ ಬಜರಂಗ ದಳ ಹೋರಾಟದ ಮುಂಚೂಣಿಯಲ್ಲಿ ಇರತಕ್ಕಂಥ ಸಂಘಟನೆ. ಹೋರಾಟವೇ ಅದರ ಮೂಲ ಧ್ಯೇಯ. ಯಾಕೆ ಅಂತಂದರೆ ನಮ್ಗೆ ಇನ್ನೊಂದು ಆ ಸಂಘಟನೆಯ ಮೇಲೆ ಪ್ರೀತಿ ಯಾವುದು ಅಂತ ಕೇಳಿದರೆ ಅದು ಬಜರಂಗನ ಅರ್ಥಾತ್ ಹನುಮಂತನ ಆದೇಶವನ್ನು ಪಾಲನೆ ಮಾಡುವಂಥ ಒಂದು ಸಂಘಟನೆ. ಯಾಕೆ ಅಂತಂದರೆ ಅದರಲ್ಲಿ ಆದರ್ಶ ಇರುವುದು ಸೇವಾ ಸುರಕ್ಷಾ ಸಂಸ್ಕಾರ. ಆ ಸೇವಾ ಸುರಕ್ಷಾ ಸಂಸ್ಕಾರ ಹನುಮಂತನಿಗೆ ಪ್ರೀತಿಯಾದದ್ರಿಂದ ನಮ್ಮ ದೇವರ ಒಂದು ಸಂಘಟನೆ ಎನ್ನುವ ಭಾವನಾತ್ಮಕವಾದಂಥ ಸಂಬಂಧವು ನಮಗೆ ಬಜರಂಗ ದಳದ ಒಟ್ಟಿಗಿದೆ. ಹಾಗಾಗಿ ಎರಡನೆಯದಾಗಿ ಹೆಚ್ಚಿನ ಯುವಕರು ಇವತ್ತು ಸುಮಾರು 54,000 ಶಾಖೆಗಳು ಇವೆ. ಬಜರಂಗ ದಳದ ಶಾಖೆಗಳು ದೇಶದಾದ್ಯಂತ 54,000 ಶಾಖೆಗಳಿವೆ. ಹಾಗಿದ್ರೆ ಆ ಯುವಕರನ್ನು ಒಂದು ನೇಪಥ್ಯಕ್ಕೆ ಸರಿಯುವಂಥ ಯುವಕರನ್ನು ಮುಂಚೂಣಿಗೆ ತರಬೇಕು. ಆ ಯುವಕರಿಂದ ಈ ದೇಶ ಕಟ್ಟುವ ಕೆಲಸ ಆಗಬೇಕು, ಹಿಂದೂ ಸಮಾಜದ ಚೈತನ್ಯಕ್ಕೆ ಕೆಲಸ ಆಗಬೇಕು ಎನ್ನುವಂತಹ ರೀತಿಯಲ್ಲಿ ಯುವಕರ ಹೋರಾಟ ಇದೆ. ಆ ಹೋರಾಟಕ್ಕೆ ನಾವು ಬೆಂಗಾವಲಾಗಿದ್ದೇವೆ, ಹೋಗ್ತಾ ಇದ್ದೇವೆ. ಕರಾವಳಿಯ ಭಾಗದಲ್ಲಿ ಹಲವು ಸನ್ಯಾಸಿಗಳಿದ್ದಾರೆ, ಸ್ವಾಮೀಜಿಗಳು ಇದ್ದಾರೆ. ಯಾರೂ ಕೂಡ ಉಗ್ರ ಹಿಂದುತ್ವವಾದವನ್ನು ಪ್ರತಿಪಾದಿಸೋದಿಲ್ಲ. ಹೌದು. ವಜ್ರದೇಹಿ ಸ್ವಾಮೀಜಿಗಳು ಮಾತ್ರ ಉಗ್ರ ಹಿಂದುತ್ವವನ್ನು ಪ್ರತಿಪಾದಿಸಿ, ಹಿಂದುತ್ವಕ್ಕೆ ಅವಮಾನ ಆದಾಗ, ಹಿಂದುತ್ವಕ್ಕೆ ಅಪಮಾನ ಬಂದಾಗ ನಾನು ಉಗ್ರವಾಗಿ ಪ್ರತಿಭಟಿಸಿದ್ದೇನೆ, ಉಗ್ರವಾಗಿ ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ದೇವೆ. ನಮ್ಮ ಪ್ರಶ್ನೆ ಏನು ಅಂತಂದರೆ, ನಾನೊಬ್ಬ ಹಿಂದೂ ಸನ್ಯಾಸಿ, ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನೊಬ್ಬ ಹಿಂದೂ ಸನ್ಯಾಸಿ, ಮಠ ಇರಬಹುದು, ಮಾನ್ಯ ಇರಬಹುದು, ಎಲ್ಲವೂ ಇರಬಹುದು, ಆದರೆ ನಾನೊಬ್ಬ ಸನ್ಯಾಸಿ, ಹಿಂದೂ ಸನ್ಯಾಸಿ, ಅದನ್ನು ಮರೆಯುವುದಿಲ್ಲ ನಾನು. ಹಾಗಾಗಿ ಹಿಂದೂಗಳಿಗೆ ನ್ಯಾಯ ಸಿಗದೆ ಇದ್ದಂಥ ಸಂದರ್ಭಗಳಲ್ಲಿ ಸಂಘಟನೆಗಳು ಮುಂಚೂಣಿಯಾಗಿ ಕರ್ತವ್ಯ ನಿರ್ವಹಿಸ್ತದೆ ಅಂತಂದ್ರೆ ನಾನು ಧುಮುಕಿ ಬಿಡ್ತೇನೆ. ಅಂದ್ರೆ ವಿಶ್ವದ ಒಳಿತಿಗಾಗಿ ಪ್ರಾರ್ಥಿಸಬೇಕಾದಂತ ಅಥವಾ ಯೋಚನೆ ಮಾಡಬೇಕಾದಂತ ಕಾವಿದಾರಿ ಸ್ವಾಮೀಜಿಗಳು ಹೌದು ಒಂದು ಸಮುದಾಯಕ್ಕೆ ಸೀಮಿತವಾಗುವಂತದ್ದು ಸರಿಯಾ? ಹಿಂದುತ್ವವೇ ಮೂಲ ಮಂತ್ರ. ಇಲ್ಲಿ ಪ್ರಶ್ನೆ ಇರುವುದು, ಒಬ್ಬ ಮುಸ್ಲಿಂ ಧರ್ಮಗುರು ಮುಸ್ಲಿಂ ಸಮುದಾಯದ ಬಗ್ಗೆ ಯೋಚಿಸ್ತಾನೆ, ಒಬ್ಬ ಕ್ರಿಶ್ಚಿಯನ್ ಧರ್ಮಗುರು ಕ್ರಿಶ್ಚಿಯನ್ ಸಮುದಾಯದ ಬಗ್ಗೆ ಯೋಚಿಸ್ತಾನೆ, ಒಬ್ಬ ಹಿಂದೂ ಧರ್ಮಗುರು ಹಿಂದೂ ಧರ್ಮದ ಬಗ್ಗೆ ಯಾಕೆ ಯೋಚನೆ ಮಾಡಬಾರದು ಎನ್ನುವುದು ನಮ್ಮ ಕಲ್ಪನೆ. ಹಿಂದುತ್ವದ ಅಭಿಪ್ರಾಯ ಇರುವಂಥದ್ದು ತ್ಯಾಗ ಮನೋಭಾವ. ನಾನೊಬ್ಬ ತ್ಯಾಗಮಯಿ ಸಂತ, ನಾನೇನು ನನಗೂ ವಸುದೈವ ಕುಟುಂಬಕಂ ಅಂತ ಹೇಳದಂತ ಹಿಂದೂ ಧರ್ಮ. ಹೌದು. ತಾವು ಖಾಲಿ ಹಿಂದುತ್ವಕ್ಕೆ ನೋಡಿ, ವಸುದೈವ ಕುಟುಂಬಕಂ ಎನ್ನುವಂತ ತತ್ವ ಇದ್ದದ್ದು ಹಿಂದಿನಿಂದ ಪ್ರತಿಪಾದನೆ ಆಗ್ತಾ ಬಂದಿದೆ. ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ, ಜೀವ ಜಂತುಗಳಿಗೂ ಕೂಡ ಧರ್ಮ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರತೀತಿ ಇದ್ದದ್ರಿಂದ ಆ ವ್ಯವಸ್ಥೆಗಳು ನಡ್ಕೊಂಡು ಬಂದಿದೆ. ಆದರೆ ಇವತ್ತಿನ ಪರಿಸ್ಥಿತಿ, ಹಿಂದೂಗಳನ್ನು ಅರ್ಥ ಮಾಡಿಕೊಳ್ಳುವ ಇನ್ನಿತರ ಸಮುದಾಯದ ಜನಗಳು ಹಿಂದುತ್ವವನ್ನು ಅಥವಾ ಹಿಂದೂ ಸಮುದಾಯದ ಜನಗಳನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಸರಿ ಇಲ್ಲ. ಆ ರೀತಿ ಮುಂದಕ್ಕೆ ಸರಿಯಾದರೆ ನೈಜತ್ವ ಪ್ರತಿಪಾದನೆಯಾಗ್ತದೆ. ನಾವು ಹಿಂದಿನಿಂದ ಏನು ಹೇಳ್ಕೊಂಡು ಬಂದಿದ್ದೇವೆ, ವಸುದೈವ ಕುಟುಂಬಕಂ ಎನ್ನುವುದು ಹಿಂದುತ್ವ ಅಂದರೆ ತ್ಯಾಗಮಯಿ ಜೀವನ, ಎಲ್ಲರೂ ಅದರೊಳಗೆ ಬರಬೇಕು. ಹಾಗೆ ಅಂತ ಹೇಳಿ ನಾವು ಕೇವಲ ಮುಸಲ್ಮಾನರನ್ನೇ ವಿರೋಧಿಸ್ತೇವೆ, ಕ್ರಿಶ್ಚಿಯನ್ರನ್ನೇ ವಿರೋಧಿಸ್ತೇವೆ ಎನ್ನುವುದು ತಪ್ಪು. ನಮ್ಮ ಹಿಂದೂಗಳನ್ನು ನಾವು ವಿರೋಧಿಸಿದ್ದು. ನಾನು ಈಗ ಹಿಂದೂ ಸಂಘಟನೆ ಬಜರಂಗ ದಳದ ಜೊತೆಗೆ ವಜ್ರದೇಹಿ ಸ್ವಾಮೀಜಿಗಳು ಹೆಚ್ಚಿನ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ನಾವು ಕಾರ್ಯಕ್ರಮಗಳನ್ನೆಲ್ಲ ಗಮನಿಸಿದ್ರೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ಸುತ್ತಮುತ್ತವೇ ವಜ್ರದೇಹಿ ಸ್ವಾಮೀಜಿಗಳು ಇರ್ತಾರೆ. ಸೊ ಉಳಿದ ಸ್ವಾಮೀಜಿಗಳು ಏನು ಮಾಡ್ತಾರೆ ಅಂತಾದ್ರೆ ಹಿಂದುತ್ವ ಇರಬಹುದು, ಮೃದು ಹಿಂದುತ್ವ ಇರಬಹುದು. ನೀವು ವೇದಿಕೆಗಳಲ್ಲೇ ಹೋಗಿ
ಬಜರಂಗ ದಳದ ವೇದಿಕೆಗಳಲ್ಲೇ ಹೋಗಿ ಭಾಷಣ ಮಾಡಿ ಹೌದು ಸರಿ ಅಂತ ಅನ್ಸುತ್ತಾ? ಹೌದು. ಈಗ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಾನೊಬ್ಬ ನೈಜ ಹಿಂದೂ ಸನ್ಯಾಸಿಯಾಗಿ ಬಜರಂಗ ದಳ ಸಂಘಟಿಸುವಂಥದ್ದು ಹಿಂದೂ ಸಮಾಜದ ಕರ್ತವ್ಯವನ್ನ, ಹಿಂದೂ ಸಮಾಜದ ಕಾರ್ಯಗಳನ್ನ, ಹಿಂದೂ ಸಮಾಜದ ಕೆಲಸಗಳನ್ನ ಬಜರಂಗ ದಳ ಸಂಘಟಿಸುವುದು. ಆ ಹಿಂದೂ ಸಮಾಜದ ಕರ್ತವ್ಯಗಳಲ್ಲಿ ನಾನೊಬ್ಬ ಹಿಂದೂ ಸಂತನಾಗಿ ಆ ಬಜರಂಗ ದಳ ಸಂಘಟಿಸುವ ಕರ್ತವ್ಯದಲ್ಲಿ ನಾನು ಯಾಕೆ ಹೋಗಬಾರದು ಎನ್ನುವಂತ ತುಡಿತ ನನ್ನ. ಉಳಿದ ಹಿಂದೂ ಸಂಘಟನೆಗಳಿದಾವೆ, ಹಿಂದೂ ಜಾಗರಣ ವೇದಿಕೆ ಅಥವಾ ಹಿಂದೂ ಮಹಾಸಭಾ, ಇವುಗಳಿಗೆಲ್ಲ ಬಜರಂಗ ದಳದ ಮೇಲೆ ಬಜರಂಗ ದಳದ ಮೇಲೆ ಯಾಕೆ ಪ್ರೀತಿ ಅಂತ ಹೇಳಿದ್ರೆ, ನಮ್ಮ ಹುಡುಗರಿದ್ದಾರೆ ಹಾಗಲ್ಲ, ವಜ್ರದೇವಿ ಸ್ವಾಮೀಜಿಗಳು ಹೇಳಿದರೆ ಕೇಳುವಂತ ಹುಡುಗರಿದ್ದಾರೆ. ಇಲ್ಲ, ಆ ವಿಷಯಕ್ಕಿಂತಲೂ ನಮ್ಮ ಹುಡುಗರು ಅದರಲ್ಲಿ ಇದ್ದಾರೆ ಎನ್ನುವುದು ಯಾಕೆ ಅಂತಂದ್ರೆ, ಆ ಹುಡುಗರು ನಮಗೆ ಕೊಡುವ ಗೌರವ, ಅವರು ನಮ್ಮನ್ನ ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಆ ಹುಡುಗರು ನಮ್ಮನ್ನ ತಲೆ ಮೇಲೆ ಹೊತ್ತುಕೊಂಡು ಸುತ್ತಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಶರಣ್ ಪಂಪೆಲ್ ಅಥವಾ ಶೇಣವರು ಇವರಿಗಾಗಿ ಬಜರಂಗ ದಳದಲ್ಲಿ ಇದ್ದೀರೋ ಅಥವಾ ಬಜರಂಗ ಇಲ್ಲ, ಶೇಣವರು ಆಗಲಿ ಶರಣ್ ಪಂಪೆಲ್ ಆಗಲಿ ಬಜರಂಗ ದಳದ ಕರ್ತವ್ಯವನ್ನ ಮಾಡ್ತಾರೆ. ಶೇಣವರು, ಜಗದೀಶ್ ಶೇಣವರು ಮಾನ್ಯ ನ್ಯಾಯವಾದಿಗಳವರು, ನ್ಯಾಯವಾದವನ್ನು ಬಿಟ್ಟು ಕೂಡ ಅವರು ವಿಶ್ವ ಹಿಂದೂ ಪರಿಷತ್ತಿನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆಂತ ಹೇಳಿ ಜಗದೀಶ್ ಶೇಣವರು ಶರಣ್ ಪಂಪೆಲ್ಗೂ ನಾವು ಬಜರಂಗ ದಳಕ್ಕೆ ಹೋದದ್ದಲ್ಲ, ಅವರು ಸಮಾಜದ ಸೇವೆ ಮಾಡ್ತಾನೆ ಇದ್ದಾರೆ. ಉಳಿದ ಸಂಘಟನೆಗಳ ಜೊತೆಗೆ ಯಾಕೆ? ಉಳಿದ ಸಂಘಟನೆ ಅಂದ್ರೆ ಹಿಂದೂ ಜಾಗರಣ ಅಲ್ಲ, ಹಿಂದೂ ಜಾಗರಣ ವೇದಿಕೆಯಲ್ಲೂ ನಾವು ತೊಡಗಿಸಿಕೊಂಡಿದ್ದೇವೆ. ಹಿಂದೂ ಜಾಗರಣ ವೇದಿಕೆಯಲ್ಲಿ ನಮಗೆ ಗೌರವ ಸಂಚಾಲಕ. ಸಾಮಾನ್ಯವಾಗಿ ವಜ್ರದೇವಿ ಸ್ವಾಮೀಜಿಗಳು ಬಜರಂಗಿ ಸ್ವಾಮೀಜಿಗಳು ಅನ್ನುವಂತ ಒಂದು ಅಭಿಪ್ರಾಯ ಜನಗಳು ಹೇಳ್ತಾರೆ. ನನಗೆ ಸಂತೋಷ ಇದೆ ಅದರಲ್ಲಿ. ಒಬ್ಬರು ಬಜರಂಗಿ ಸನ್ಯಾಸಿ ಬಂದ್ರು ಅಂತ ಹೇಳ್ತಾರೆ, ಅಥವಾ ಬಜರಂಗಿ ಸ್ವಾಮೀಜಿ ಬಂದ್ರು ಅಂತ ಹೇಳಿ ಎಷ್ಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹರಿಯಬಿಟ್ಟಿದ್ದಾರೆ. ನನಗೆ ಸಂತೋಷನೇ ಇದೆ, ನನಗೇನು ಅದರಲ್ಲಿ ಬೇಸರ ಇಲ್ಲ. ಯಾಕೆಂತಂದ್ರೆ ಬಜರಂಗ ದಳ ಮಾಡ್ತಾ ಇರೋದು ಹಿಂದೂ ಸಮಾಜದ ಕೆಲಸ. ನಾನೊಬ್ಬ ಹಿಂದೂ ಸಂತ, ಹಿಂದೂ ಸಮಾಜದ ಕರ್ತವ್ಯವನ್ನು ಹೆಚ್ಚಾಗಿ ಮಾಡ್ತೇನೆ. ಹಾಗೆಂತ ಹೇಳಿ ಬಾಕಿ ಕೆಲಸಗಳಲ್ಲಿ ನಾನು ಬಾಕಿಯವರನ್ನು ವಿರೋಧಿಸ್ತೇನೆ ಎನ್ನುವಂಥ ಪ್ರಶ್ನೆ ಅಲ್ಲ. ಅಂದ್ರೆ ಬಜರಂಗ ದಳ ಮಾಡುವಂತ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸ ಎರಡರಲ್ಲೂ ಕೂಡ ಸ್ವಾಮೀಜಿಗಳ ಮಾರ್ಗದರ್ಶನ. ಬಜರಂಗ ದಳ ಯಾವತ್ತು ಕೆಟ್ಟ ಕೆಲಸವನ್ನ ಮಾಡಿಲ್ಲ. ಹೇಳ್ತಾರೆ, ಯಾರೋ ಹೇಳ್ತಾರೆ, ರಾಜಕೀಯ ಪ್ರೇರಿತ ಜನಗಳು ಅಥವಾ ಮುಸ್ಕುದಾರಿ ಜನಗಳು ಹೇಳ್ತಾರೆ ಬಜರಂಗ ದಳ ಕೆಟ್ಟ ಕೆಲಸ ಮಾಡಿದೆ ಅಂತ ಹೇಳಿ. ಬಜರಂಗ ದಳ ಎಲ್ಲೂ ಕೆಟ್ಟ ಕೆಲಸ ಮಾಡಿಲ್ಲ. ಯಾಕೆಂತಂದ್ರೆ ಇವತ್ತು ಒಬ್ಬ ಬಜರಂಗ ದಳದ ಕಾರ್ಯಕರ್ತನ ಬಗ್ಗೆ ನನಗೆ ಅನುಕಂಪ ಇದೆ. ಬಜರಂಗ ದಳದ ಬಹಳಷ್ಟು ಸದಸ್ಯರು ಜೈಲು ಸೇರಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತರು ಜೈಲು ಯಾಕೆ ಸೇರಿದ್ದಾರೆ ಅಂತ ಕೇಳಿದ್ರೆ, ದುರ್ಘಟನೆಗಳ ಪರಿಣಾಮದಿಂದ ಅವರು ಜೈಲಿಗೆ ಸೇರಿದ್ದಾರೆ. ಯಾವುದು ದುರ್ಘಟನೆ? ಒಂದು ದನವನ್ನು ಎತ್ತಿ ತಗೊಂಡು ಹೋಗುವಾಗ ಅದನ್ನು ವಿರೋಧಿಸಿದಾಗ ಇವರ ಮೇಲೆ ಕೇಸ್ ಹಾಕಿ ಇವರನ್ನೇ ಒಳಗಾಗ್ತಾರೆ. ಒಂದು ಪ್ರಶ್ನೆ. ಎರಡನೇದು ಲವ್ ಜಿಹಾದ್ನ ಬಗ್ಗೆ ತಡೆ ಹಿಡಿಯುವಾಗ ಕಾನೂನನ್ನು ಕೈಗೆತ್ತಿಕೊಂಡು ಬಜರಂಗ ದಳದ ಕೆಲ ಕಾರ್ಯಕರ್ತರು ಜೈಲು ಸೇರಿದ್ರೆ ಅದಕ್ಕೆ ನೀವು ಕಾರಣರು ಅಂತ ಅನಿಸ್ತಾ ಇಲ್ವಾ ಸ್ವಾಮಿ? ಈಗ ಒಬ್ಬ ಯುವಕ ತನ್ನ ದುಡಿಬೇಕಾದಂತ ಸಮಯದಲ್ಲಿ ಜೈಲಿಗೆ ಹೋಗಿ ಸೇರುವಂತ ಪರಿಸ್ಥಿತಿ ಬರೋದಕ್ಕೆ ನಿಮ್ಮಂತ ಸನ್ಯಾಸಿಗಳು ಕಾರಣ. ನಾವು ನಮ್ಮ ಹೇಳಿಕೆಯಿಂದ ಅವ ಪ್ರೇರಿತನಾಗಿ ಆ ಕೆಲಸವನ್ನ ಮಾಡಿದ್ದಲ್ಲ, ಅಥವಾ ನಾವು ಹೇಳಿಕೆ ಕೊಟ್ಟವನು ಮಾಡುವುದು ಅಲ್ಲ. ಅಂದ್ರೆ ನಿಮ್ಮ ಮಾತಿಗೆ ಗೌರವ ಇದೆ? ಇಲ್ಲ, ನಮ್ಮ ಮಾತಿಗೆ ತೂಕ ಇದೆ, ನಮ್ಮ ಮಾತಿಗೆ ಗೌರವ ಇದೆ, ಅದನ್ನು ನಾವು ಒಪ್ಪಿಕೊಳ್ತೇವೆ. ಆದ್ರೆ ಅಲ್ಲಿ ನಡೆದಂತ ಘಟನೆ ಏನು ಎನ್ನುವುದನ್ನು ನಾವು ಪರಾಮರ್ಶೆ ಮಾಡಬೇಕು. ಯಾವುದು ಘಟನೆಯಲ್ಲಿ ಆ ಹುಡುಗ ಕ್ರೋಧಿತನಾಗಿದ್ದಾನೆ? ಇವತ್ತು ನೋಡಿ, ನಮ್ಮ ಒಂದು ಹುಡುಗಿಯನ್ನ ಒಬ್ಬ ಅನ್ಯಮತಸ್ಕ ಎತ್ತಾಕೊಂಡು ಹೋಗ್ತಾನೆ ಅಂತಂದ್ರೆ ಯಾವ ಹಿಂದೂನು ಸಹಿಸಿಕೊಳ್ಳೋದಿಲ್ಲ. ಅದು ಒಂದು. ಎರಡನೇದ್ದು, ಗೋಮಾತೆ ಅಂತಂದ್ರೆ ಅವನ ತಾಯಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಅವನು ಕೊಟ್ಟಿದ್ದಾನೆ. ಯಾಕೆಂದ್ರೆ ಆ ಗೋವಿಗೆ ಪೂಜೆ ಮಾಡ್ತಾನೆ. ದೀಪಾವಳಿಯಲ್ಲಿ ಗೋಪೂಜೆ ಬಂದ್ರೆ ಅದಕ್ಕೆ ಅವನು ಆಹಾರ ಕೊಡ್ತಾನೆ, ಅದಕ್ಕೆ ಭಿಕ್ಷೆಯನ್ನು ಹಾಕ್ತಾನೆ. ಅಂತಹ ಗೋವು ಇವನ ಎದುರುಗಡೆ ಎತ್ತಾಕೊಂಡು ಒಬ್ಬ ಹೋಗ್ತಾನೆ ಅಂತಂದ್ರೆ ಇವನ ಜೀವ ಅವನು ಕೊಡ್ಲಿಕ್ಕೂ ಅದಕ್ಕೂ ಸಿದ್ಧನಿದ್ದಾನೆ. ಅಂತಹ ಕಾರ್ಯಕರ್ತರ ಪಡೆ ಇದೆ ಇವತ್ತು ನಮ್ಮ ಜಿಲ್ಲೆಯ ಒಳಗೆ. ಅಂತಹ ಒಂದು 1000 ಕಾರ್ಯಕರ್ತರು ದಾರಿ ತಪ್ಪಿಸ್ತಾ ಇದ್ದೇವೆ ಅಂತ ಅನಿಸ್ತಾ ಇಲ್ವಾ ಸ್ವಾಮೀಜಿ? ಅನ್ನಿಸುವುದೇ ಇಲ್ಲ, ನಮ್ಗೆ ಅನ್ನಿಸುವುದೇ ಇಲ್ಲ. ಅವರ ಫ್ಯೂಚರ್ ಬರಬಾದಾಗ್ತಾ ಇದೆ. ಕೇಳಿ, ನಾವು ಇಲ್ಲ ಧರ್ಮವನ್ನು ಉಳಿಸುವಂತ ಒಂದು ಕಾರಣಕ್ಕೋಸ್ಕರ ಅವರ ಫ್ಯೂಚರ್ ಅನ್ನು ಅವರು ಯಾಕೆ ನಾವು ಅದನ್ನು ಗಮನಿಸಬೇಕು? ಶಿವಾಜಿ ಮರಾಠ ಸಂಸ್ಥಾನದ ದೊರೆ, ಹಿಂದೂಸ್ಥಾನವನ್ನು ಕಟ್ಟಬೇಕು, ಹಿಂದೂ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಚಿಂತನೆ ಶಿವಾಜಿಗಿತ್ತು. ಹಾಗಿದ್ರೆ ಶಿವಾಜಿ ನಾನು ಇವರ ಜೊತೆ ಮುಸಲ್ಮಾನರ ಜೊತೆ ಜಗಳ ಆಗ್ತದೆ ಅಂತ ಹೇಳಿ ನಾನು ಜೈಲಲ್ಲಿ ಕೂರ್ತೇನೆ ಅಂತ ಶಿವಾಜಿ ಇರುವಂತ ಪರಿಸ್ಥಿತಿ. ಆ ಶಿವಾಜಿಯ ಸಂದರ್ಭದಲ್ಲಿ ಮೊಘಲರ ಹೌದು. ಇವತ್ತು ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಯಸಿ ಆಯ್ಕೆ ಮಾಡಿದಂತ ನರೇಂದ್ರ ಮೋದಿ ಒಪ್ಪಿಕೊಳ್ತೇವೆ ನಾವು. ಮೊಘಲರು ಇರುವಂತ ಪರಿಸ್ಥಿತಿ ಅಲ್ಲ, ಮಾನನೀಯ ನರೇಂದ್ರ ಮೋದಿಜಿ ಅವರು ಇಡೀ ದೇಶವನ್ನ ಆಳ್ತಾ ಇದ್ದಾರೆ. ಒಬ್ಬರು ಪ್ರಧಾನಿಯಾಗಿ ಏನು ಕರ್ತವ್ಯವನ್ನ ಮಾಡಬೇಕು ಆ ಕರ್ತವ್ಯವನ್ನು ಪ್ರಧಾನಿ ಅವರು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಒಳಿತಿಲ್ವಲ್ಲ? ನಮ್ಮ ರಾಜ್ಯದಲ್ಲಿ ಒಳಿತಿರಬೇಕಿತ್ತು. ನಮ್ಮ ರಾಜ್ಯದಲ್ಲೇ ಒಳಿತಿಲ್ಲ. ನಮ್ಮ ರಾಜ್ಯದಲ್ಲಿ ಯಾವ ಭಾಗ್ಯವೂ ಹಿಂದೂಗಳಿಗೆ ಇಲ್ಲ. ಹಿಂದೂಗಳಿಗೆ ಪ್ರತಿಯೊಂದು ದೌರ್ಭಾಗ್ಯವೇ ಸಿಗ್ತಾ ಇದೆ. ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಬಜರಂಗ ದಳದ ಹುಡುಗರು ಪೊಲಿಟಿಕಲಿ ಯೂಸ್ ಆಗ್ತಾ ಇದ್ದಾರೆ? ಇಲ್ಲ, ಅದು ಹೇಳುವುದು ಅಷ್ಟೇ. ಪೊಲಿಟಿಕಲ್ ಎಲ್ಲೂ ಕೂಡ ಅವರು
ಭಾರತೀಯ ಜನತಾ ಯಾರಿಗೋ ಸೌಧ ನಿರ್ಮಾಣ ಮಾಡೋದಕ್ಕೋಸ್ಕರ ಇವರು ದುಡಿದಿದ್ದಾರೆ, ಇವರ ಮೇಲೆ ಕೇಸ್ ಆಗತ್ತೆ, ಯಾರೋ ಸೌಧ ಸೇರ್ಕೊಂಡು ಬಿಡ್ತಾರೆ, ಸ್ವಾಮೀಜಿಗಳು ಭಾಷಣ ಹೊಡಿತಾರೆ. ಇಲ್ಲಿ ಪ್ರಶ್ನೆ ಇರುವುದೇನು ಅಂತಂದ್ರೆ ಹಿಂದೂ ಸಮಾಜದ ಕರ್ತವ್ಯವನ್ನ ಯಾರೋ ಒಬ್ಬರು ಒಂದು ರಾಜಕೀಯ ಪಕ್ಷದವರು ಅದನ್ನ ಗಮನಿಸ್ತಾ ಇದ್ದಾರೆ, ಅದಕ್ಕೇನೋ ಸಹಾಯ ಮಾಡ್ತಾ ಇದ್ದಾರೆ, ಹಿಂದೂ ಸಮಾಜದ ಒಳಿತಿಗಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಅಂತಂದ್ರೆ ಬಜರಂಗ ದಳದ ಮಕ್ಕಳು ಅವರ ಏಳಿಗೆಗೆ ಯಾಕೆ ದುಡಿಯಬಾರದು? ಈ ಮಕ್ಕಳಿಗೆ ಉದ್ಯೋಗ ಕೊಡಬಹುದು, ಅವರು ಈ ಮಕ್ಕಳಿಗೆ ಏನಾದರೂ ಜೀವನಕ್ಕೆ ಬೇಕಾದ ಪೂರಕ ವ್ಯವಸ್ಥೆಯನ್ನು ಕೊಡಬಹುದು. ಎಷ್ಟೋ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಮನೆಯ ವ್ಯವಸ್ಥೆ ಸರಿ ಇಲ್ಲ, ಆ ಮನೆಯ ವ್ಯವಸ್ಥೆಯನ್ನು ಎಷ್ಟೋ ರಾಜಕೀಯ ಪಕ್ಷದ ನಾಯಕರು ಮಾಡಿಕೊಟ್ಟಂತಹ ಘಟನೆಗಳು ಇವೆ. ಇವತ್ತು ನಾವು ಅದನ್ನು ಮೆಚ್ಚಿಕೊಳ್ತೇವೆ. ಹಾಗಾಗಿ ಅವರ ಬೆನ್ನ ಹಿಂದೆ ಇವರು ದುಡಿದಿದ್ದಾರೆ ಅಂದ್ರೆ ಸಹಜವಾಗಿ ದುಡಿಯುವಂತಹ ಪರಿಸ್ಥಿತಿ ಅದು, ಅದನ್ನು ಯಾರು ಅಲ್ಲಗಳೆಯುವ ಹಾಗಿಲ್ಲ. ಸೊ ಬಜರಂಗ ದಳದ ಕಾರ್ಯಕ್ರಮಗಳ ಹಿಂದೆ ವಜ್ರದೇಹಿ ಸ್ವಾಮೀಜಿಗಳಿದ್ದಾರೆ, ಯಾವತ್ತೂ ಇದ್ದಾರೆ. ಒಂದು ಪ್ರಶ್ನೆ, ಬಜರಂಗ ದಳದ ಕಾರ್ಯಸೂಚಿಯ ಪ್ರಕಾರ ಇವತ್ತಿನವರೆಗೆ ಜಿಲ್ಲೆಗೆ ಸಮಸ್ಯೆ ಆಗಬಹುದು ಅಂತ ನಾವು ಭಾವಿಸಿರುವಂತ ನೇತ್ರಾವತಿ ನದಿ ತಿರುವಿನ ಬಗ್ಗೆ ಅವರು ಮಾತಾಡಿಲ್ಲ. ಸ್ವಾಮೀಜಿ ಹೇಳಬಹುದಿತ್ತು. ನೋಡಿ, ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದ್ರೆ ನೇತ್ರಾವತಿ ನದಿ ತಿರುವಿನ ಬಗ್ಗೆ ಒಂದು ಸಂಸ್ಥೆಯನ್ನೇ ಅವರು ಕಟ್ಟಿದ್ದಾರೆ. ವಿ ಹೆಗಡೆಯವರು ಮತ್ತು ದಿನೇಶ್ ಅವರೆಲ್ಲ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಸಂಸ್ಥೆ ನಮ್ಮನ್ನು ಕರೆದಾಗ ನಾವು ಅವರ ಬಳಿಗೆ ಹೋಗಿದ್ದೇವೆ, ನಾವು ಅವರ ಬೈಠಕಲ್ಲಿ ಭಾಗಿಯಾಗಿದ್ದೇವೆ, ಅವರ ಮಾತುಕತೆಯಲ್ಲಿ ನಾವು ಸೇರಿದ್ದೇವೆ. ಯಾವ ಸ್ವಾಮಿಗಳು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ನಾವಂತೂ ಹೋಗಿದ್ದೇವೆ. ನಾವು ಬಜರಂಗ ದಳದ ನೇತೃತ್ವ ಹಿಡ್ಕೊಂಡು ಅಲ್ಲಿಗೆ ಹೋಗಿಲ್ಲ, ನಾವು ಹಿಂದೂ ಸಮಾಜದ ನೇತೃತ್ವವನ್ನು ಹಿಡ್ಕೊಂಡು ಹೋಗಿದ್ದೇವೆ. ಅಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದ್ದೇವೆ. ಅಲ್ಲಿ ಮತ್ತೆ ಹೋರಾಟದ ಕೆಚ್ಚು ಹೇಗಿರಬೇಕಂದ್ರೆ ಒಂದೇ ಮುಖದಲ್ಲಿರಬೇಕು. ಅದು 10 ಮುಖದಲ್ಲಿ ಹೋದಾಗ ಅದಕ್ಕೆ ದಿಕ್ಕು ಬದಲಾಗ್ತದೆ. ಆ ದಿಕ್ಕು ಬದಲಾಗ್ತದೆ. ಸ್ವಾಮೀಜಿ, ನಾನು ಕೇಳಬೇಕು, ನೇತ್ರಾವತಿಯಿಂದ ನಮಗೆ ಏನಾಗೋದಿಲ್ಲ, ಹಿಂದುತ್ವದ ಸೆನ್ಸೇಷನ್ ಇರುವಂತ ಇಶ್ಯೂಗಳನ್ನು ಇಟ್ಕೊಂಡ್ರೆ ಮಾತ್ರ ನಮ್ಮ ಸಂಘಟನೆಗೆ ಒಳ್ಳೆಯದು ಅಂತ ಈ ರೀತಿಯ ಮನೋಭಾವ ಏನಾದ್ರೂ ಇದೆಯಾ? ಇಲ್ಲ. ನೋಡಿ, ಈಗ ಪ್ರಶ್ನೆ ಏನಿದೆ, ಬಜರಂಗ ದಳವನ್ನು ನಡೆಸುವಂತಹ ಸಂಘ ಪರಿವಾರ ನೀವು ಅಂದ್ರೆ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆ ಹೋರಾಟವನ್ನು ತೆಗೆದುಕೊಳ್ತಾ ಇದ್ರೆ ಆ ಹೋರಾಟದ ಶಕ್ತಿಯೇ ಬೇರೆ ಇರ್ತಿತ್ತು. ಇಲ್ಲ, ನಾವೇನು ಹೇಳೋದು, ಈಗ ನಮ್ಮ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಅದು ನಮ್ಮ ತುಳುನಾಡಿನ ಜೀವಜಲ. ಈ ತುಳುನಾಡಿಗೆ ಅದು ಬಹಳಷ್ಟು ಶ್ರಮಿಸಿ ನಮಗೆ ಆಹಾರ ಪಾನೀಯವನ್ನು ಕೊಡ್ತದೆ. ಅದರ ಬಗ್ಗೆ ಹೋರಾಟ ಮಾಡಬೇಕು. ಆದರೆ ನಮ್ಮ ಸಂಘಟನೆಯಲ್ಲಿ ಬಂದಂಥ ವಿಷಯ ಯಾವುದು ಹೇಳಿದರೆ, ನಾಳೆ ನಾವು ಈ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಇದನ್ನು ರಾಜಕೀಯವಾಗಿ ದುರುಪಯೋಗ ಮಾಡ್ತಾರೆ, ನಾಳೆ ನಮಗೆ ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಆ ಕೆಟ್ಟ ಹೆಸರಿಗೆ ನಾವು ಭಾಗಿಯಾಗೋದು ಬೇಡ ಅನ್ನುವಂಥ ಒಂದು ಇರಾದೆಯಿಂದ ಅವರು ಹಿಂಜರಿದದ್ದಿರಬಹುದೇ ವಿನಃ ಯಾವುದೇ ಹೋರಾಟಗಳಲ್ಲಿ ಬಜರಂಗ ದಳ ಮುಂಚೂಣಿಯಲ್ಲಿ ಇರ್ತದೆ. ಸೊ ಸೌಜನ್ಯ ವಿಚಾರದಲ್ಲಿ ಯಾಕೆ ಸ್ವಾಮೀಜಿಗಳು ಉಲ್ಟಾ ಹೊಡೆದ್ರು? ವಜ್ರದೇಹಿ ಸ್ವಾಮೀಜಿಗಳು ಮಾತಾಡಬಹುದಿತ್ತು, ಬಟ್ ಸೌಜನ್ಯ ವಿಚಾರದಲ್ಲಿ ವಜ್ರದೇಹಿ ಸ್ವಾಮೀಜಿಗಳು ಮಾತಾಡಲಿಲ್ಲ. ಸೌಜನ್ಯ ಬದಲಾಗಿ ಸೌಜನ್ಯದ ಆರೋಪಿ ಸ್ಥಾನದಲ್ಲಿ ಯಾರಿದ್ರು ಸೌಜನ್ಯ ಪ್ರಕರಣದಲ್ಲಿ ಅವರ ಪರವಾಗಿ ನಡೆದಂತ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸೌಜನ್ಯ ವಿಷಯದಲ್ಲಿ ನಾವು ಮಾತಾಡಲಿಲ್ಲ ಎನ್ನುವಂತಹ ಪ್ರಶ್ನೆ ಏನು ಬಂದಿಲ್ಲ. ಸೌಜನ್ಯ ವಿಷಯ ಘಟನೆ ನಡೆದಾಗ ಅದರದ್ದಾದಂತಹ ಸಂಘಟನೆಯ ಕಾರ್ಯಕರ್ತರುಗಳು ಗುರುತಿಸಿಕೊಂಡು ಅವರೊಂದು ಹೋರಾಟವನ್ನ ತಗೊಂಡು ಹೋಗಿದ್ರು. ಅವರು ನಮ್ಮಲ್ಲೊಮ್ಮೆ ಪ್ರಸ್ತಾವನೆ ಮಾಡಿದ್ರು. ಪ್ರಸ್ತಾವನೆ ಮಾಡುವಾಗ ನಾವು ಹೇಳಿದ ವಿಷಯ ಏನು ಕೇಳಿದ್ರೆ, ಯಾರಿಂದ ಕೊಲೆಯಾಗಿದೆ ನಮಗಂತೂ ಗೊತ್ತಿಲ್ಲ, ನಾವು ಅದನ್ನು ನೋಡಿಲ್ಲ. ಹಾಗೆ ಇಂಥ ಘಟನೆಗಳು ತುಂಬಾ ನಡೆದಿದೆ, ಅಲ್ಲಲ್ಲಿ ನಡೆದಿದೆ. ಅದೇ ಸಂದರ್ಭದಲ್ಲಿ ರತ್ನ ಕೊಠಾರಿಯ ಸಾವಾಯಿತು. ರತ್ನ ಕೊಠಾರಿಯ ಸಾವಿನ ಹಿಂದೆ ಸೌಜನ್ಯನ ವಿಷಯದಲ್ಲಿ ಹೋರಾಟ ಮಾಡಿದವರು ರತ್ನ ಕೊಠಾರಿಯ ವಿಷಯದಲ್ಲೂ ಹೋರಾಟ ಮಾಡಬಹುದಲ್ಲ ಇರುವಂತದ್ದು. ಸ್ವಾಮೀಜಿಗಳೇ, ಅವರು ಹೋರಾಟ ಮಾಡ್ತಾ ಇದ್ರು, ಒಪ್ಪಿಕೊಳ್ಳೋಣ. ನೀವು ಅವರು ಯಾರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಅವರ ಪರವಾಗಿ ವಜ್ರದೇಹಿ ಸ್ವಾಮೀಜಿಗಳ ಕೆಲಸ. ನಾವು ಎಲ್ಲೂ ಯಾರ ಪರವಾಗಿಯೂ ಬ್ಯಾಟಿಂಗ್ ಮಾಡಿಲ್ಲ, ನಾವು ಯಾರ ಪರವಾಗಿನೂ ಕೆಲಸ ಮಾಡಿಲ್ಲ, ನಾವು ಯಾರ ಪರವಾಗಿನೂ ಓಲೈಕೆ ಮಾಡಿಲ್ಲ. ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೀವು ಯಾವುದ್ರಲ್ಲಾದ್ರೂ ತೆಗೀರಿ, ಯಾವುದೇ ಮಾಧ್ಯಮದಲ್ಲಿ ನಾವು ಯಾರ ಪರವಾಗಿ ಆಗಲಿ ಯಾರ ವಿರೋಧವಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದಿದ್ರೆ ಅಥವಾ ಎಲ್ಲಿಯಾದ್ರೂ ಭಾಷಣ ಬಿಗಿದಿದ್ದಿದ್ರೆ ಅಥವಾ ಎಲ್ಲಿಯಾದ್ರೂ ಆಶೀರ್ವಚನ ಮಾಡಿದ್ದಿದ್ರೆ ತಾವು ಎತ್ತಿ ತೋರಿಸಿ, ನಾವು ಕೇಳಿ. ಇಲ್ಲಿ ಪ್ರಶ್ನೆ ಏನಿರೋದು, ಸೌಜನ್ಯ ಹೋರಾಟದಲ್ಲಿ ನಾವು ಯಾಕೆ ಗುರುತಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟದ ದಿಕ್ಕು ತಪ್ಪಿತ್ತು. ಹೋರಾಟದ ದಿಕ್ಕು ತಪ್ಪಿದಾಗ ನಾವು ಹೋಗಿ ಸೇರಿದ್ರೆ ಅದೆಲ್ಲವೂ ಕಲಸು ಮೇಲೋಗರಾಗ್ತದೆ. ನಾಳೆ ಜನ ಏನು ಹೇಳ್ತಾರೆ, ಹೋರಾಟ ಒಂದು ದಾರಿಯಲ್ಲಿ ಸಾಕ್ತಾ ಇತ್ತು, ಬಂದ್ರು ಅಂತ ನಿಮಗೆ ಸಮಸ್ಯೆ ಆದದ್ದು. ಸ್ವಾಮೀಜಿಗಳೇ, ಕಮ್ಯುನಿಸ್ಟರು ಬಂದು ಆ ಹೋರಾಟವನ್ನೇ ಹಾಳು ಮಾಡಿದ್ರು, ಅಲ್ಲಿ ಹೋರಾಟವೇ ಅಡಿ ತಪ್ಪಿತು. ಈಗ ಯಾಕೆ ಹೋರಾಟದ ಕಾಬು ಇಲ್ಲ? ಈಗ ಅದಕ್ಕೆ ಏನು ನ್ಯಾಯ ಸಿಕ್ಕಿಲ್ಲ. ಸಿಬಿಐ ತನಿಖೆಗೆ ಸರ್ಕಾರ ಅದನ್ನ ನೇಪಥ್ಯ ಕೊಟ್ಟಿದೆ, ಸರ್ಕಾರದ ಸಿಬಿಐ ಮುತುವರ್ಜಿ ಕೊಟ್ಟಿದೆ. ಸಿಬಿಐ ಮುತುವರ್ಜಿನ ತಗೊಂಡ ಮೇಲೆ ಏನದರ ಪ್ರೊಸೆಸ್ ಆಗಿದೆ ಎನ್ನುವುದನ್ನು ಹೋರಾಟಗಾರರು ಎಲ್ಲಿ ತಿಳ್ಕೊಂಡು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ? ಯಾವುದರಲ್ಲಿ ಹೇಳಿಕೆ ಬಂದಿದೆ ನೋಡಿ, ನೀವು ತೋರಿಸಿ. ಹಾಗಿದ್ರೆ ಹೋರಾಟ ಎನ್ನುವುದು ಹೇಗಿರಬೇಕು, ಒಂದು ದಿಕ್ಕನ್ನ ಮತ್ತೊಂದು ದಿಕ್ಕಿಗೆ ಕೊಂಡೋಗಿ ತಲುಪಿಸಬೇಕು, ಅದು ಹೋರಾಟ. ಸೊ ಸ್ವಾಮೀಜಿಗಳಿಗೆ ಒಂದು
ಬಜರಂಗಿ ಸ್ವಾಮೀಜಿ ಅಂತ ಕರೆಸಿಕೊಳ್ಳೋದಕ್ಕೆ ಹೆಮ್ಮೆ ಇದೆ. ಹಾಗಾದ್ರೆ ಧಾರಾಳ ಹೆಮ್ಮೆ ಇದೆ. ನಾವೇನು ಅದರಲ್ಲಿ ಅನ್ಯಾಯ ಮಾಡಿಲ್ಲ, ಅನರ್ಥ ಮಾಡಿಲ್ಲ. ಬಜರಂಗದಳ ಸಂಘಟನೆಯಲ್ಲೂ ಯಾರ ಮಾನ ಮರ್ಯಾದೆಯನ್ನು ಹಾಳುಗೆಳೆಯಲಿಲ್ಲ ಅಥವಾ ಯಾರ ಮನೆಯನ್ನು ಲೂಟಿ ಮಾಡಿಲ್ಲ. ಯಾವೊಬ್ಬ ಕಾರ್ಯಕರ್ತನು ಯಾರಿಗೂ ಪಂಗನಾಮ ಹಾಕಿ ಜೀವನ ಮಾಡಿಲ್ಲ, ಹೆಮ್ಮೆಯಿಂದ ಬದುಕ್ತಾ ಇದ್ದಾನೆ. ಅವರ ಜೊತೆ ಗುರುತಿಸಿಕೊಳ್ಳಿಕ್ಕೆ ನನಗೆ ಯಾಕೆ ಹೆಮ್ಮೆ ಕಡಿಮೆ ಆಗಬೇಕು? ಸ್ವಾಮೀಜಿಗಳೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ತೆಗೆದುಕೊಳ್ಬೇಕು. ತಿರುಗುಬಾಣದಲ್ಲಿ ಈಗ ಒಂದು ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯಿತು. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ವಜ್ರದೇಹಿ ಸ್ವಾಮೀಜಿಗಳಿಗೆ ಪ್ರತಿ ಬಾರಿ ಕಾಂಗ್ರೆಸ್ ಟಾರ್ಗೆಟ್ ಆಗ್ತಾ ಇರುವಂತದ್ದು ಯಾಕೆ? ಕಾಂಗ್ರೆಸ್ ಟಾರ್ಗೆಟ್ ಅನ್ನುವ ಪ್ರಶ್ನೆ ಏನೂ ಇಲ್ಲ ನಮಗೆ. ನಾವು ಹಿಂದೂ ಸಂತರು, ಹಿಂದೂ ಸಮಾಜದ ಏಳಿಗೆಯನ್ನು ಬಯಸ್ತಾ ಇದ್ದೇವೆ. ಹಿಂದೂ ಸಮಾಜಕ್ಕೆ ನ್ಯಾಯ ಸಿಕ್ಕದೇ ಇರುವಾಗ ನಾನು ಯಾವ ಸರ್ಕಾರವನ್ನು ಬಿಡುವುದಿಲ್ಲ. ಇದನ್ನು ತರಾಟೆಗೆ ತಗೊಂಡಿದ್ದೇವೆ. ತಾವು ಬಿಜೆಪಿಯ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಟುಕೊಂಡು ಯಾರು ಹೇಳುದು? ಬಿಜೆಪಿಯ ಬಗ್ಗೆ ಸಾಫ್ಟ್ ಕಾರ್ನರ್ ಇರಬೇಕಾದ್ರೆ ಮಾನನೀಯ ಯಡಿಯೂರಪ್ಪರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವರು ಮಾಡಿದಂಥ ವಿಷಯದ ಬಗ್ಗೆ ನೇರವಾಗಿ ಸನ್ಮಾನ್ಯ ಯಡಿಯೂರಪ್ಪರನ್ನು ನಾವು ಚಾಟಿಗೆ ಬೀಸಿದ್ದೇವೆ. ಅವರಲ್ಲೂ ನಾನು ಕೇಳಿದ್ದೇನೆ, ಈಶ್ವರಪ್ಪರ ವಿಷಯದಲ್ಲೂ ನಾವು ಮಾತಾಡಿದ್ದೇವೆ. ಹಾಗಿದ್ರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಸ್ವಾಮೀಜಿ. ರಾಜಸ್ಥಾನದಲ್ಲಿ ಹಲವು ಸಾಂಪ್ರದಾಯಿಕ ಪರಂಪರೆ, ಶ್ರೀಮಂತ ಪರಂಪರೆ ಇರುವಂತ ದೇವಸ್ಥಾನಗಳನ್ನ ನೆಲಸಮ ಮಾಡಿದ್ರು. ನೀವು ಯಾರೂ ಮಾತಾಡ್ಲಿಲ್ಲ. ರಾಜಸ್ಥಾನದ ಬಗ್ಗೆ ನಾವು ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ, ರಾಜಸ್ಥಾನ ಬಿಜೆಪಿ ಕಾಂಗ್ರೆಸ್ ಗವರ್ಮೆಂಟ್ ಇರುವಂತ ಸ್ಟೇಟ್ ಅಲ್ಲಿ ಹಾಕಿರ್ತಿದ್ರೆ ಎಲ್ಲಾ ಬಜರಂಗ ದಳದ ಕಾರ್ಯಕರ್ತರು ಜೊತೆಗೆ ಸ್ವಾಮೀಜಿ ಬೀದಿಯಲ್ಲಿ ಇರ್ತಿದ್ರು. ಈಗ ರಾಜಸ್ಥಾನದಲ್ಲಿ ಆದಂತಹ ಘಟನೆಯ ಬಗ್ಗೆ ಸೊಲ್ಲೆತ್ತಲಿಲ್ಲ ಎನ್ನುವಂತ ಪ್ರಶ್ನೆ ಏನೂ ಇಲ್ಲ. ನಾವು ಸೊಲ್ಲೆತ್ತಿದ್ದೇವೆ. ನಾವು ಎಲ್ಲಿ ಮಾತಾಡಬೇಕಾದನ್ನು ಮಾತಾಡಿದ್ದೇವೆ. ಮಾನನೀಯ ಅಲ್ಲಿಯ ಮುಖ್ಯಮಂತ್ರಿ ವಸುಂಧರಾ ರಾಜೆ ಅವರಲ್ಲಿ ನಾವು ಮಾತಾಡಿದ್ದೇವೆ. ವಸುಂಧರಾ ರಾಜೆಗೆ ಕೇಳಿದ್ದೇವೆ. ಅವರೇನು ಹೇಳಿದ್ರು, ಕೆಲವೊಂದು ನಿಯಮಗಳು ನಮ್ಮ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಇದೆ, ಆ ಕಾರಣಕ್ಕೆ ಇದನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥ ಉಲ್ಲೇಖವನ್ನು ಮಾಡಿದ್ರು. ಹಾಗೆ ಅಂತ ಹೇಳಿ ನಾವು ಸುಮ್ಮನಾಗಲಿಲ್ಲ. ನಾವು ರಾಜಸ್ಥಾನದಲ್ಲಿ ನಮ್ಮ ಭಕ್ತರು ಯಾರಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇವೆ, ಅವರನ್ನು ಸಂಪರ್ಕಕ್ಕೆ ತಗೊಂಡಿದ್ದೇವೆ, ಅದರ ಬಗ್ಗೆ ಮಾತಾಡಿದ್ದೇವೆ. ಒಂದು ವೇಳೆ ಅದು ನಿಲ್ಲದೇ ಇರ್ತಿದ್ರೆ ನಾವು ಹೋರಾಟ ಮಾಡ್ತಿದ್ದೇವೆ. ಸ್ವಾಮೀಜಿ, ಅಂದ್ರೆ ಕಾಂಗ್ರೆಸ್ನ ಬಗ್ಗೆ ದ್ವೇಷ, ಬಿಜೆಪಿಯ ಬಗ್ಗೆ ಪ್ರೀತಿ ಇಲ್ಲ. ಇಲ್ಲ, ಕಾಂಗ್ರೆಸ್ನ ಬಗ್ಗೆ ನಮಗೆ ದ್ವೇಷವೇ ಇಲ್ಲ. ಕಾಂಗ್ರೆಸ್ನ ಬಗ್ಗೆ ನಮಗೆ ಯಾಕೆ ದ್ವೇಷ? ಹಿಂದೂಗಳ ವಿಷಯಕ್ಕೆ ಬಂದಾಗ ಕಾಂಗ್ರೆಸ್ ಸುಮ್ಮನಾಗ್ತದೆ, ಅದರ ಬಗ್ಗೆ ದ್ವೇಷ ನನಗೆ, ಬೇರೆ ಏನು ದ್ವೇಷವಿಲ್ಲ. ಖಾದರ್ ಅವರು ಟಾರ್ಗೆಟ್ ಆಗ್ತಾರೆ. ಖಾದರ್ ಯಾಕೆ ಟಾರ್ಗೆಟ್ ಆಗ್ತಾರೆ ಅಂತಂದ್ರೆ, ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಅಲ್ಲ, ಸಿದ್ದರಾಮಯ್ಯನವರು ಯಾಕೆ ಟಾರ್ಗೆಟ್ ಆಗ್ತಾರೆ ಅಂತಂದ್ರೆ, ಸಿದ್ದರಾಮಯ್ಯನವರು ಹಿಂದೂಗಳಿಗೆ ದೌರ್ಭಾಗ್ಯ ಕೊಟ್ಟಿದ್ದಾರೆ, ಬಾಕಿಯವರಿಗೆಲ್ಲ ಸೌಭಾಗ್ಯ ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಆಗ್ತಾರೆ. ಮಾನನೀಯ ಖಾದರ್ಜಿ ಯಾಕೆ ಟಾರ್ಗೆಟ್ ಆಗ್ತಾರೆ? ನಮ್ಮ ಹಿಂದೂ ಯುವಕರ ಮೇಲೆ ಅನ್ಯಾಯ ಆದಾಗ, ಹಿಂದೂ ಯುವಕರ ಮೇಲೆ ಅತ್ಯಾಚಾರ ಆದಾಗ ಅದರ ಬಗ್ಗೆ ನಮ್ಮ ಖಾದರ್ ಸಾಹೇಬರು ಮಾತಾಡುವುದಿಲ್ಲ. ಅವರು ಮಾತಾಡದೇ ಇದ್ದಾಗ ನಮ್ಗೇನಾಗ್ತದೆ? ನೋವಾಗ್ತದೆ. ನೋವಾದಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದು ಸಹಜ ತಾನೇ. ಎಲ್ಲೋ ಒಂದು ಕಡೆಯಲ್ಲಿ ಸ್ವಾಮೀಜಿಗಳು ಒಂದು ಪಕ್ಷಕ್ಕೆ ಫಿಕ್ಸ್ ಆಗಿದ್ದಾರಾ? ಅದು ಯಾರೋ ಹೇಳ್ತಾರೆ, ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ. ನಾವು ಒಂದು ಪಕ್ಷಕ್ಕೆ ಫಿಕ್ಸ್ ಆಗ್ಲೇ ಇಲ್ಲ. ಯಾಕೆಂತಂದ್ರೆ ಬಿಜೆಪಿಯ ಬಾವುಟದ ಅಡಿಯಲ್ಲಿ, ಬಿಜೆಪಿಯ ಧ್ವಜದ ಅಡಿಯಲ್ಲಿ ನಾವೆಲ್ಲೂ ಹೋರಾಟವನ್ನು, ಹುಡುಗರೆಲ್ಲ ಬಿಜೆಪಿಗಾಗಿ ದುಡಿಯುವ ಹುಡುಗರು ಅದನ್ನು ಹೇಳ್ತಾರೆ, ಜನ ಹೇಳ್ತಾರೆ. ಬಿಜೆಪಿಯಲ್ಲಿ ಒಂದು ನಮಗೆ ಹಿಂದುತ್ವದ ಬಗ್ಗೆ ಧೋರಣೆ ಇರತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ, ಬಿಜೆಪಿಯಲ್ಲಿರುವಂತ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಹಿಂದೂ ಸಮಾಜದ ಬಗ್ಗೆ ಒಲವಿದೆ, ಹಿಂದೂ ಸಮಾಜದ ಬಗ್ಗೆ ಅವರಿಗೆ ಗಂಭೀರವಾಗಿರತಕ್ಕಂಥ ಗೌರವ ಇದೆ. ವಜ್ರದೇಹಿ ಸ್ವಾಮೀಜಿಗಳಿಗೆ ರಾಜಕೀಯ ಹಿತಾಸಕ್ತಿ ಅಥವಾ ರಾಜಕೀಯ ಆಸಕ್ತಿ ಇಲ್ಲ. ನಮಗೆ ರಾಜಕೀಯ ಹಿತಾಸಕ್ತಿ ಇರ್ತಿದ್ರೆ ಅಥವಾ ನಮಗೆ ರಾಜಕೀಯ ವಿಷಯಗಳು ನಮ್ಮಲ್ಲಿ ಇರ್ತಿದ್ರೆ ನಾವು ಈವರೆಗೆ ಶಾಸಕರಾಗ್ತಿದ್ದೆವು ಅಥವಾ ಸಂಸದರಾಗ್ತಿದ್ದೆವು. ನಮ್ಗೆ ಅದರ ಹಿತಾಸಕ್ತಿ ಇಲ್ಲ. ನಾವು ಸನ್ಯಾಸಕ್ಕೆ ಇಲ್ಲ, ನಾವು ಸನ್ಯಾಸಕ್ಕೆ ಬಂದದ್ದು ರಾಜಕೀಯಕ್ಕೆ ಸೇರ್ಲಿಕ್ಕಲ್ಲ, ರಾಜಕೀಯಕ್ಕೆ ಒಂದು ದಿಕ್ಕು ಕೊಡಬೇಕು ಅನ್ನುವ ಕಾರಣಕ್ಕೆ ಮಾತ್ರ. ಹಾಗೆ ಅಂತ ಹೇಳಿ ಯಾವುದೇ ಪಕ್ಷಕ್ಕೆ ನಾವು ಓಲೈಸುವುದಿಲ್ಲ, ಯಾವುದೇ ಪಕ್ಷದ ಬಗ್ಗೆ ನಾವು ಓಟ್ ಕೇಳಲಿಲ್ಲ, ಯಾವುದೇ ಪಕ್ಷದ ಬಗ್ಗೆ ಅಜೆಂಡಾ ಹಿಡ್ಕೊಂಡು ಹೋಗಿಲ್ಲ. ನಾವು ಆ ಕೆಲಸ ಮಾಡುವುದು. ಗೋಹತ್ಯೆಯ ವಿಚಾರದಲ್ಲಿ ಸ್ವಾಮೀಜಿಗಳು ಮಾತನಾಡ್ತಾರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರ. ಇಲ್ಲ, ಕೇಳಿ, ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತ ಇತ್ತು. ಬಿಜೆಪಿ ಆಡಳಿತ ಇದ್ದಾಗ ನಾವೇ ಒಂದು ನಿಯೋಗವನ್ನು ತಗೊಂಡು ಹೋಗಿ, ಇದೇ ಈಶ್ವರಪ್ಪನವರು ಆವಾಗ ಮಂತ್ರಿಗಳು, ಇದೇ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು, ಅವರ ಕಡೆಗೆ ಹೋಗಿ ನಾವು ಗೋಹತ್ಯೆಯ ನಿಷೇಧ ಬಿಲ್ಲನ್ನು ನೀವು ಪಾಸ್ ಮಾಡಬೇಕು ಅಂತ ಹೇಳಿದವರು ತಕ್ಷಣವಾಗಿ ನಮ್ಮ ಮಾತಿಗೆ ಅವರು ಗೌರವ ಕೊಟ್ಟು ಗೋಹತ್ಯೆ ಬಿಲ್ಲನ್ನು ಅವರು ಪಾಸ್ ಮಾಡಿದ್ರು. ಅಂದ್ರೆ ಉಮಾಭಾರತಿಯವರು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಇನ್ನು ಹಲವು ಜನ ಕಾವಿದಾರಿ ಸಂಸದರಲ್ಲಿ ನೋಡ್ತಾ ಆಗಿರಬಹುದು. ಸ್ವಾಮೀಜಿಗಳಿಗೆ ಅಂತ ಇಲ್ಲ, ನಾವು ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಾವು ಹೇಳುವ ಒಂದೇ ಮಾತು, ನಾವು ಯಾವತ್ತು ಸಂಸದರಾಗ್ಲಿಕ್ಕೂ ಇಷ್ಟಪಡುವುದಿಲ್ಲ, ನಾವು ಯಾವತ್ತು ಶಾಸಕರಾಗ್ಲಿಕ್ಕೂ ಇಷ್ಟಪಡುವುದಿಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಗೂ ನಾವೇನು ಹೋಗುವುದಿಲ್ಲ, ನಮ್ಗೆ ಬೇಡ ಅದು. ಎಸ್ ಸ್ವಾಮೀಜಿಗಳಿಗೆ ಗೋಹತ್ಯೆ ವಿಚಾರದಲ್ಲಿ ಹೋರಾಟವನ್ನು ನೀವು ಬಜರಂಗ ದಳ ಜೊತೆಗೆ ಸೇರ್ಕೊಂಡು ಮಾಡಿದ್ದೇವೆ.
ದೇಸಿ ತಳಿಗಳ ಉಳಿವಿಗೆ ವಜ್ರದೇಹಿ ಸ್ವಾಮೀಜಿಗಳು ಏನು ಮಾಡಿದ್ದಾರೆ? ನಮ್ಮಲ್ಲಿರುವಂತಹ ಹೆಚ್ಚಿನ ತಳಿಗಳು ದೇಶಿ ತಳಿ. ನಮ್ಮಲ್ಲಿ ಸುಮಾರು ಬಾಕಿಯವರು ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ ಗೋಹತ್ಯೆ ಇದು ಗೋತಳಿಯ ಉಳಿವಿಗಾಗಿ ಮಾಡ್ತಾ ಇದ್ದಾರೆ. ನಾವು ವಜ್ರದೇಹಿ ಸ್ವಾಮಿಗಳು ಗೋವನ್ನ ಸಾಕ್ತಾ ಇದ್ದಾರೆ, ಗೋತಳಿಯನ್ನ ವೃದ್ಧಿ ಮಾಡ್ತಾ ಇದ್ದಾರೆ, ದೇಸಿ ತಳಿಯನ್ನ ವಜ್ರದೇಹಿ ಸ್ವಾಮಿಗಳು ಸಾಕ್ತಾ ಇದ್ದಾರೆ. ಎಷ್ಟೋ ಮಂದಿ ಎತ್ತಾಕೊಂಡು ಹೋಗಿರ್ತಕ್ಕಂಥ ಗೋವನ್ನ ವಜ್ರದೇಹಿ ಮಠದಲ್ಲಿ ವಜ್ರದೇಹಿ ಸ್ವಾಮಿಗಳು ಸಾಕ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಶುಶ್ರೂಷೆಯನ್ನ ವಜ್ರದೇಹಿ ಸ್ವಾಮಿಗಳು ಮಾಡ್ತಾ ಇದ್ದಾರೆ, ಮಾಡ್ತಾ ಬಂದಿದ್ದಾರೆ. ನಾಳೆನೂ ವಜ್ರದೇಹಿ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ದೌರ್ಭಾಗ್ಯ ಏನು ಅಂತಂದ್ರೆ ಈ ಸರ್ಕಾರಕ್ಕೆ ಯಾವುದು ಗೋ ಸಂಪತ್ತಿನ ವೃದ್ಧಿಗಾಗಿ ಗೋಮಾಳ ಅಂತ ಅನ್ನುವ ಭೂಮಿಯನ್ನು ಬಿಟ್ಟಿದೆ, ಆ ಭೂಮಿಯನ್ನ ಗೋಮಾಳ ಮಾಡಲಿಕ್ಕೆ ನಾನು ಕೊಡಿ ಅಂತ ಅಂದಾಗ ಸರ್ಕಾರ ನಮ್ಗೆ ಕೊಟ್ಟಿಲ್ಲ. ಏನ್ ಮಾಡ್ಬೇಕು ಹೇಳಿ? ನಮ್ಮಿಂದ ನಮ್ಮ ಮಠದ ಸಮೀಪ ನಾವು ಸಣ್ಣ ಗೋಶಾಲೆ ಮಾಡಿ ಸುಮಾರು 100-150 ದನಗಳನ್ನು ಸಾಕ್ತಾ ಇದ್ದೇವೆ ಅಷ್ಟು ಸಣ್ಣ ಗೋಶಾಲೆಯಲ್ಲಿ. ಆದರೆ ನಮಗೆ ನೆರೆ ಬರ್ತದೆ, ಮೇವಿಲ್ಲ, ನಮಗೆ ಪೂರಕವಾಗಿರತಕ್ಕಂಥ ಮೇವಿಲ್ಲ. ನೀವು ಹೇಳಿದ್ರಿ ಸ್ವದೇಶಿ ತಳಿಯನ್ನು ಕಾಂಗ್ರೆಸ್ನವರಿಗೆ ನೀವು ಹಿಗ್ಗಾಮುಗ್ಗ ಬೈದ್ರೆ ಎಲ್ಲಿ ಸಿಗುತ್ತೆ ನಿಮಗೆ ಮೇವು? ಕಾಂಗ್ರೆಸ್ನವರಿಗೆ ಗೋಮಾಳದ ಜಮೀನು ಎಲ್ಲಿ ಸಿಗುತ್ತೆ? ಅಲ್ಲ, ಕಾಂಗ್ರೆಸ್ನವರಿಗೆ ನಾವು ಹಿಗ್ಗಾಮುಗ್ಗ ಬೈಲಿಲ್ಲ. ಯಾರಿಗೆ ಬೈದಿದ್ದೇವೆ ನೀವು ತೋರಿಸಿ. ನಾವು ಬೈಲಿಲ್ಲ. ನಾವು ಮಾನನೀಯ ಆರೋಗ್ಯ ಮಂತ್ರಿಗಳ ವಿಷಯದ ಬಗ್ಗೆ ನಮಗೆ ಗಮನ ಬಂದಾಗ, ಪ್ರತಿಭಟನೆಯ ಕಾವು ಹೆಚ್ಚಾದಾಗ ನಾವು ಕೇಳಿದೆವು ಏನು ನಡೀತಾ ಇದೆ. ಹಾಗಿದ್ರೆ ಹಿಂದೂ ಯುವಕರಿಗೆ ಇತ್ತೀಚೆಗೆ 2-3 ಇರಿತಾಯಿತು, ಅದನ್ನು ಕೇಳುವವರಿಲ್ಲ. ನಾವೇನು ಮಾಡಿದೆವು? ಅವರ ಮನೆಯನ್ನು ಭೇಟಿ ಮಾಡಿದೆವು, ಅವರ ಮನೆಯ ಸಂಪರ್ಕ ಮಾಡಿದೆವು, ಅಲ್ಲಿಗೆ ಹೋದೆವು, ಅಲ್ಲಿಯ ನೋವನ್ನು, ಅಲ್ಲಿ ಆಕ್ರಂದನವನ್ನು ನಾವು ಕೇಳಿದೆವು. ಸ್ವಂತ ಕೇಳಿದಾಗ ಒಬ್ಬರು ಉಸ್ತುವಾರಿ ಮಂತ್ರಿಗಳು ಮಾತಾಡುವುದಿಲ್ಲ, ಇನ್ನೊಬ್ಬರು ಸಚಿವರು ಮಾತಾಡದಿದ್ರೆ ಮತ್ತೆ ನಮ್ಮ ಯುವಕರ ನೋವನ್ನು ಆಲಿಸುವವರು ಯಾರಿದ್ದಾರೆ? ಒಂದು ಸರ್ಕಾರವಾಗಿ ಆ ನೋವನ್ನು ಆಲಿಸದಿದ್ದರೆ ಮತ್ತೆ ಯಾರು ಆಲಿಸುವುದು? ಆ ಯುವಕರ ನೋವಿಗೆ ಯಾರು ಹೊಣೆ? ಹಾಗಾಗಿ ಪ್ರತಿಭಟನೆ ಕಾವು ಹೆಚ್ಚಾಯಿತು. ನಾವು ಹೋದೆವು. ನಾವು ಅವರ ಬಗ್ಗೆ ವೈಯಕ್ತಿಕ ನಿಂದನೆ ಎಲ್ಲೂ ಮಾಡಿಲ್ಲ. ನಾವು ಮಾಡುವವರು ಅಲ್ಲ. ನಾವೊಬ್ಬರು ಸನ್ಯಾಸಿ, ನಮಗೊಂದು ಇತಿಮಿತಿ ಇದೆ, ನಮಗೊಂದು ಸೀಮಿತ ಚೌಕಟ್ಟಿದೆ. ಆ ಚೌಕಟ್ಟನ್ನು ನಾವು ಯಾವತ್ತೂ ಮೀರಲಿಲ್ಲ, ಮೀರುವುದೂ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಏನಾಯಿತು? ನಮಗೆ ನ್ಯಾಯ ಸಿಕ್ಕಿಲ್ಲ ಎನ್ನುವಂಥ ಕ್ರೋಧ ನಮ್ಮೊಳಗೆ ಜ್ವಾಲೆ ಉಕ್ಕಿತು ಅಷ್ಟೇ. ಎಸ್ ಸ್ವಾಮೀಜಿ, ಸನ್ಯಾಸಿಗಳು ಅಂತ ಹೇಳಿದ್ರೆ ಅರಿಷಡ್ ಮೀರಿದವರು. ವಜ್ರದೇಹಿ ಸ್ವಾಮೀಜಿಗಳು ಮುಸಲ್ಮಾನರ ವಿರುದ್ಧ ದ್ವೇಷ ಸಾಧಿಸ್ತಾರೆ. ದ್ವೇಷವನ್ನೊಂದು ಬಿಟ್ಟಿಲ್ಲ. ಮುಸಲ್ಮಾನರ ವಿರುದ್ಧ ವಜ್ರದೇಹಿ ಸ್ವಾಮೀಜಿ ಅವರು ದ್ವೇಷ ಸಾಧಿಸಿದ್ದಿದ್ರೆ ಇವತ್ತು ಯಾವ ಮುಸಲ್ಮಾನರು ನಮ್ಮ ಮಠದ ಕಡೆ ತಲೆ ಹಾಕ್ತಾ ಇರಲಿಲ್ಲ. ನಾವು ಮುಸಲ್ಮಾನರ ಬಗ್ಗೆ ದ್ವೇಷ ಸಾಧಿಸಲಿಲ್ಲ. ಯಾಕೆಂತಂದ್ರೆ ನಾನು ಹದೀಸಿನ ಬಗ್ಗೆ ಹದೀಸ್ ಓದಿದವ, ಕುರಾನ್ನ ಬಗ್ಗೆ ನನ್ನ ಗಮನ ಇದೆ. ನನ್ನ ಮಠದಲ್ಲಿ ಕುರಾನ್ ಪುಸ್ತಕ ಇದೆ, ನಾನು ಓದಿದ್ದೇನೆ. ಕುರಾನ್ ಪುಸ್ತಕ ಕನ್ನಡ ಅವತರಣಿಕೆಯನ್ನು ತಂದು ಓದಿದ್ದೇನೆ. ಅದರಲ್ಲಿರುವಂಥ ವಿಷಯ ಮುಸಲ್ಮಾನರಲ್ಲಿಲ್ಲ, ಅದು ಬೇರೆ ವಿಷಯ. ಆದರೆ ನಾವೇನು ಹೇಳ್ತಾ ಇರೋದು, ಮುಸಲ್ಮಾನರ ಬಗ್ಗೆ ನಾವು ಮುಸಲ್ಮಾನರನ್ನ ದ್ವೇಷಿಸ್ತಾರ ಅಲ್ಲ, ಮುಸಲ್ಮಾನರ ಬಗ್ಗೆ ದ್ವೇಷಿಸ್ತಾರೆ ಎನ್ನುವ ಭಾವನೆ ತಪ್ಪು. ಯಾಕೆ ಅಂತ ಹೇಳಿದ್ರೆ, ನಾನು ದ್ವೇಷಿಸುವುದು KFD ಸಂಘಟನೆಯನ್ನ, PFI ಸಂಘಟನೆಯನ್ನು ನಾನು ದ್ವೇಷಿಸುವುದು ಕಠೋರವಾಗಿ ಹೇಳ್ತೇನೆ. ಆ ಸಂಘಟನೆಗಳನ್ನು ನಿಷೇಧ ಮಾಡಬೇಕು ಅಂತ ಧ್ವನಿ ಎತ್ತಿದ ಒಬ್ಬ ಸನ್ಯಾಸಿ ನಾನು. ಯಾಕೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಚಾಮರಾಜನಗರದಲ್ಲಿ ಆದಂತಹ ಘಟನೆ ಇರಬಹುದು, ಕೇರಳದಲ್ಲಿ ನಡೆದಂತಹ ಘಟನೆ ಇರಬಹುದು. ಒಬ್ಬ ಅಧ್ಯಾಪಕನ ಕೈ ಕಡಿತಾರೆ ಅಂತಂದ್ರೆ ಇದಕ್ಕಿಂತ ಇನ್ನೇನು ಹಾನಿ ಬೇಕು? ಅವರು ಹೇಳ್ತಾರೆ ಹಾಗಾದ್ರೆ ಹಿಂದೂ ಸಂಘಟನೆಗಳನ್ನು ನಿಷೇಧ ಮಾಡಲಿ. ಹಿಂದೂ ಸಂಘಟನೆಗಳು ಅಂತ ಘಟನೆಯನ್ನು ಎಲ್ಲೂ ಮಾಡಿಲ್ಲ, ಮಾರಾಮಾರಿ ಎಲ್ಲೂ ಆಗಿಲ್ಲ. ಎಲ್ಲೂ ಕೋಮುಗಲಭೆ ಆಗಿರಬಹುದು, ಕೋಮುಗಲಭೆ ಆ ಸಂದರ್ಭದ ವ್ಯವಸ್ಥೆಗೆ ಘಟಿಸಿದೆ ಅಷ್ಟೇ ವಿನಃ ಬೇರೆ ಯಾವ ಸಂದರ್ಭ. ಅವರ ವರ್ಷನನ್ನ ಕೇಳಿದ್ರೆ ಅದು ಅದನ್ನ ಹೇಳ್ತಾರೆ. ಅಲ್ಲ, ಅವರು ಹೇಳಬಹುದು, ಅವರು ಹೇಳುವುದಕ್ಕೆ ನಾವು ಅದನ್ನೇ ಹೇಳ್ತೀವಿ. ಅಲ್ಲ, ನಾವು ಹೇಳುವಂತದ್ದು ನ್ಯಾಯ ಏನಿದೆ, ಅನ್ಯಾಯ ಏನಿದೆ ಅದರ ಬಗ್ಗೆ ನಾವು ಮಾತಾಡುವಂತದ್ದು. ನ್ಯಾಯವನ್ನು ನಾವು ಇಟ್ಟುಕೊಂಡೇ ಮಾತಾಡಿದ್ದೇವೆ, ಅನ್ಯಾಯವನ್ನು ಎದುರಿಸಿದ್ದೇವೆ. ನಾವು ಅವರು ಮಾಡುವಂತ ಅನ್ಯಾಯಗಳನ್ನ ಪಟ್ಟಿ ಮಾಡಿದ್ದೇವೆ. ನಮ್ಮ ಅನ್ಯಾಯಗಳನ್ನು ಅವರು ಪಟ್ಟಿ ಮಾಡಲಿ, ನಮಗೇನು ಬೇಸರ ಇಲ್ಲ. ನಾವು ಅಂತ ಕೆಲಸ ಮಾಡಿದ್ದಿದ್ರೆ, ಅಂತ ಅಧರ್ಮ ಕಾರ್ಯ ಮಾಡಿದ್ದಿದ್ರೆ ನಮ್ಮ ಬಗ್ಗೆ ಪಟ್ಟಿ ಮಾಡಲಿ. ನನಗೆ ಒಂದು ಆನ್ಸರ್ ಸಿಗಲೇ ಇಲ್ಲ. ವಜ್ರದೇಹಿ ಸ್ವಾಮೀಜಿಗಳು ಮುಸಲ್ಮಾನರ ವಿರೋಧಿಯ? ವಜ್ರದೇಹಿ ಸ್ವಾಮಿಗಳು ಮುಸಲ್ಮಾನರ ವಿರೋಧಿ ಅಲ್ಲ. ಮುಸಲ್ಮಾನರನ್ನು ಎಲ್ಲೂ ವಿರೋಧಿಸಲಿಲ್ಲ. ಮುಸಲ್ಮಾನರು ಭಯೋತ್ಪಾದಕರಾದರೆ, ಮುಸಲ್ಮಾನರು ಹಿಂದೂ ಸಮಾಜದ ಬಗ್ಗೆ ಬಹಳಷ್ಟು ಕಠಿಣ ಧೋರಣೆಯನ್ನು ತಳೆದ್ರೆ ಸ್ವಾಮೀಜಿಯವರು ಸೊಲ್ಲೆತ್ತುತ್ತಾರೆ. ವಜ್ರದೇಹಿ ಸ್ವಾಮೀಜಿಯವರು ಸೊಲ್ಲೆತ್ತುತ್ತಾರೆ, ಅದರ ಬಗ್ಗೆ ಯಾವುದೇ ಸಂಶಯನೇ ಇಲ್ಲ. ಉಳಿದ ಸ್ವಾಮೀಜಿಗಳು ನಾನು ಗಮನಿಸೋದಾದ್ರೆ ಯಾರೂ ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತವರ ಸಂಖ್ಯೆ ಕಡಿಮೆ ಇದೆ ಇರಬಹುದು. ವಜ್ರದೇಹಿ ಕರಾವಳಿಯಲ್ಲಿ ವಜ್ರದೇಹಿ ಸ್ವಾಮೀಜಿಗಳು ಕಾಣಿಸ್ತಾ ಇದ್ದಾರೆ. ವಜ್ರದೇಹಿ ಸ್ವಾಮಿಗಳು ಆಸ್ತಿ ಮಾಡಲಿಕ್ಕೆ ಬಂದವರಲ್ಲ. ಯಾವುದೇ ರೀತಿಯ ಆಸ್ತಿ ಮಾಡಲಿಕ್ಕೆ ವಜ್ರದೇಹಿ ಸ್ವಾಮಿಗಳಿಗೆ ಇಷ್ಟ ಇಲ್ಲ. ಸಮಾಜವೇ ಆಸ್ತಿ ಆಗಬೇಕು ಎನ್ನುವಂತಹ ಕಡೆಗೆ ತುಡಿತ ಇರುವ ಒಬ್ಬ ಸಂತ ನಾನು ಆಸ್ತಿ ಮಾಡಿಲ್ಲ, ಮಠ ಬೆಳೆಸಲಿಲ್ಲ, ಒಂದು ಸಣ್ಣ ಮನೆಯನ್ನೇ ಮಠ ಮಾಡಿಕೊಂಡು ನಾನು ಬದುಕ್ತಾ ಇರೋದು. ಹಾಗೆಂತ ಹೇಳಿ ಮಠವನ್ನು ಬೆಳೆಸಲಿಲ್ಲ. ನನಗೆ ಒಂದಷ್ಟು ಬೇಕಾದಷ್ಟು ಭಕ್ತರಿದ್ದಾರೆ, ಅವರ ಯಾರನ್ನು ನಾನು
ಒಳಗಾಗಿಸ್ಲಿಲ್ಲ. ನಮ್ಮ ಕರ್ತವ್ಯ ಉಳಿದವರಿಗೆ ಇಲ್ಲದಂತ ತುಡಿತ ತಮಗೆ ಯಾಕೆ ಸ್ವಾಮಿ? ಹಿಂದೂ ಸಮಾಜದ ಬಗ್ಗೆ ನಾನೊಬ್ಬ ಹಿಂದೂ ಸಂತನಾಗಿ ಹಿಂದೂ ಸಮಾಜದ ಬಗ್ಗೆ ನನಗೆ ತುಡಿತ ಇರುವುದರಲ್ಲಿ ತಪ್ಪೇನು ಅಂತ ನನ್ನ ಪ್ರಶ್ನೆ. ತಪ್ಪು ಅಂದ್ರೆ ಅದೇ ನಾನು ಆಗ್ಲೇಪ್ಪ ಕಾರ್ಯಕ್ರಮದ ಮೊದಲಿಗೆ ಹೇಳಿದೆ, ಸ್ವಾಮೀಜಿ ಒಂದು ಸಮುದಾಯದ ಒಳಿತಿಗೆ ಅಲ್ಲ, ಇಡೀ ಜಗತ್ತಿನ ಒಳಿತಿಗೆ ಇರುವಂತಹ ಸ್ವಾಮೀಜಿ. ಹೌದು. ಯಾವಾಗ ನೋಡಿ ಪ್ರಶ್ನೆಯಲ್ಲಿ ಏನು ಬರ್ತದೆ, ನಾವು ಚಿಂತನೆ ಮಾಡಿದಾಗ ವಿಷಯ ಏನು ಬರ್ತದೆ ಅಂತಂದ್ರೆ, ಯಾವುದರ ವಿಷಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎನ್ನುವುದೊಂದು ಬಹಳ ಮುಖ್ಯ. ಆ ಹೋರಾಟ ಯಾವ ಕ್ಷಣದಲ್ಲಿ ನಡೀತಾ ಇದೆ ಎನ್ನುವುದು ಬಹಳ ಮುಖ್ಯ. ಈ ಎರಡು ವಿಷಯವನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗುದು. ಹಾಗೆ ಅಂತ ಹೇಳಿ ಎಲ್ಲರನ್ನ ಟಾರ್ಗೆಟ್ ಮಾಡಿ ಮಾತಾಡುವುದಿಲ್ಲ, ಅಥವಾ ಎಲ್ಲರನ್ನ ಓಲೈಸಿಕೊಂಡು ನಾವೇನು ಮಾತಾಡುವುದಿಲ್ಲ. ಹಿಂದೂ ಸಮಾಜಕ್ಕಾಗುವ ಅನ್ಯಾಯಗಳಲ್ಲಿ, ಹಿಂದೂ ಸಮಾಜಕ್ಕಾಗುವಂತಹ ತೊಂದರೆಗಳಲ್ಲಿ ವಜ್ರದೇಹಿ ಸ್ವಾಮೀಜಿಗಳು ಮುಂಚೂಣಿಯಲ್ಲಿ ಇರ್ತಾರೆ, ಅದರ ಬಗ್ಗೆ ಸಂಶಯ ಇಲ್ಲ. ವಜ್ರದೇಹಿ ಉಳಿದ ಸ್ವಾಮೀಜಿಗಳು ಹಿಂದುತ್ವದ ಬಗ್ಗೆ ಮಾತಾಡೋರು ಇದ್ದಾರೆ, ಮೆಂಟರ್ ಆಗಿ ಹಿಂದೆ ಇರ್ತಾರೆ, ವಜ್ರದೇಹಿ ಸ್ವಾಮೀಜಿಗಳು ಮುಂದಕ್ಕೆ ಇಲ್ಲ. ನಾವು ಎಲ್ಲ ಹಿಂದೂ ಸಂತರಲ್ಲಿ ನಮ್ಮ ಇರುವ ಅಪೇಕ್ಷೆ ಏನು ಅಂತಂದ್ರೆ, ಮೊದಲು ಹಿಂದೂ ಸಮಾಜದ ಸಂತರು, ನೀವು ಹಿಂದೂ ಸಮಾಜವನ್ನ ಕಾಪಾಡಿ. ಮೊದಲು ನೀವು ಹಿಂದೂ ಸಮಾಜದ ಸಂತರು. ನಿಮ್ಮ ಹುಂಡಿಗೆ ಕಾಣಿಕೆ ಬೀಳುವುದು ಹಿಂದೂ ಸಮಾಜದ ಘನವೇತ ಮಹನೀಯರು ಅಥವಾ ಸಾಮಾನ್ಯ ಮಹನೀಯರು ಆಗಿರ್ಬೋದು. ಎಲ್ಲರೂ ತಲೆ ತೊಳಸಿ ಹಾಕಿದ ಹಣವೇ ನಿಮ್ಮ ಭಂಡಾರದಲ್ಲಿರುವುದು. ನಿಮಗೆ ಕಾಣಿಕೆ ಬರುವುದು ಹಿಂದೂ ಸಮಾಜದಿಂದಲೇ. ಯಾವ ಅನ್ಯ ಸಮಾಜದವರು ನಿಮಗೆ ಕಾಣಿಕೆ ತಂದು ಹಾಕುವುದಿಲ್ಲ. ಹಾಗಾಗಿ ಹಿಂದೂ ಸಮಾಜದ ಬಗ್ಗೆ ಮೊದಲ ಕಾಳಜಿ ಇಟ್ಟುಕೊಳ್ಳಿ. ಮತ್ತೆ ವಸುದೈವ ಕುಟುಂಬಕಂ, ಎಲ್ಲರನ್ನ ಚೆನ್ನಾಗಿ ನೋಡಬೇಕು, ನೋಡಿಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ, ನಾವು ಆ ಕೆಲಸ ಮಾಡ್ತೇವೆ. ಎಸ್ ಸ್ವಾಮೀಜಿ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣದಲ್ಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಸ್ವಾಮೀಜಿ ಅವರು ಮಾಧ್ವ ಪರಂಪರೆಯನ್ನ ಅನುಸರಿಸುವ ಯಾಕಾಗಿ? ಮಾಧ್ವ ಪರಂಪರೆಯನ್ನು ಯಾಕೆ ನಾವು ಅನುಸರಿಸ್ತಾ ಇದ್ದೇವೆ ಅಂತಂದರೆ, ನಾವು ಬಹಳ ಹಿಂದಿನಿಂದ ಮಾಧ್ವ ಪರಂಪರೆಯ ಸಮುದಾಯದ ಜನಗಳ ಒಟ್ಟಿಗೆ ಬೆರೆತವರು. ಮಾಧ್ವರ ಜೊತೆಯೇ ನಮ್ಮ ಸಂಪರ್ಕ ಇದ್ದದ್ದು, ಓಡಾಟ ಇದ್ದದ್ದು ಮಾಧ್ವರ ಜೊತೆಯಲ್ಲಿ, ಮಾಧ್ವ ಪರಂಪರೆಯ ಜೊತೆಯಲ್ಲೇ ನಮ್ಗೆ ಓಡಾಟ ಇದ್ದದ್ದು, ಅದರ ಅನುಯಾಯಿಗಳ ಜೊತೆಯಲ್ಲೇ ನಮ್ಮ ಕರ್ತವ್ಯಗಳು. ಮಾಧ್ವರಿಗೆ ವಜ್ರದೇಹಿ ಸ್ವಾಮೀಜಿಗಳು ಬೇಡ, ಮಾಧ್ವರು ಒಪ್ಪಿಕೊಳ್ಳಬೇಕು ಅಂತ ನಾವೇನು ಮಾಧ್ವ ಸಂತರಾದದ್ದಲ್ಲ. ಮಾಧ್ವರ ಸಂಪ್ರದಾಯ ನಮಗೆ ಹಿತವಾಯಿತು, ಮಾಧ್ವರ ವಿಚಾರಧಾರೆಗಳು ನಮಗೆ ಹತ್ತಿರವಾಯಿತು, ನಮಗೆ ಮಾಧ್ವ ಸಂಪ್ರದಾಯದ ಯತಿಗಳ ಸಂಪರ್ಕವಾಯಿತು, ಮಾಧ್ವ ಮಠದಿಂದ ನಾವು ಒಂದು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡಿದ್ದೇವೆ ಎನ್ನುವ ಕಾರಣವೂ ನಮಗೆ ಜೊತೆಯಾದದ್ರಿಂದ ಮಾಧ್ವ ಪರಂಪರೆಯನ್ನು ವಜ್ರದೇಹಿ ಸ್ವಾಮೀಜಿಗಳೇ, ಒಂದು ಪರಂಪರೆಯನ್ನ ಅನುಸರಿಸುವಂತ ಜನರು ಯಾರಿದ್ದಾರೆ ಅವರಿಗೆ ನೀವು ಬೇಡ ಅಂತ ಆದ್ರೆ ನೀವು ಯಾಕೆ ಆ ಪರಂಪರೆಯಲ್ಲಿ ಮುಂದಕ್ಕೆ ಹೋಗ್ತಾರೆ? ನಾವು ಮಾಧ್ವ ಪರಂಪರೆಯ ಜನಗಳು ಯಾರಿದ್ದಾರೆ ಅವರು ಒಪ್ಪಿಕೊಳ್ಳಬೇಕು ಅಂತ ನಾವೇನು ಹೋದದ್ದಲ್ಲ. ನಾವು ಮಾಧ್ವ ಪರಂಪರೆಯ ಶಿಷ್ಟಾಚಾರವನ್ನು ನಾವು ಒಪ್ಪಿಕೊಂಡು ಹೋದದ್ದು ವಿನಃ ಅವರೇನು ನಮ್ಮನ್ನ ಓಲೈಸ್ತಾರೆ ಅಥವಾ ಅವರೇನು ನಮ್ಮನ್ನ ಪ್ರೋತ್ಸಾಹಿಸ್ತಾರೆ ಎನ್ನುವ ಕಾರಣಕ್ಕೆ. ಸ್ಥಾವರ ಮತ್ತು ಜಂಗಮ, ನೀವು ಸ್ಥಾವರ ಪರಂಪರೆ ಅಂದ್ರೆ ನಿರ್ಮಾಣ ಮಾಡಿ ನೀವು ಜಂಗಮ ಋಷಿ ಆಗಬಹುದಿತ್ತು, ಜಂಗಮ ಋಷಿ ಆಗಬಹುದಿತ್ತು. ಆದರೆ ನಮಗೆ ಆ ಸಂದರ್ಭದಲ್ಲಿ ನಮ್ಮ ಭಾಗ್ಯ ಈ ವ್ಯವಸ್ಥೆಗೆ ಅಂಟಿಕೊಂಡಿತು, ನಮ್ಮ ಯೋಗ ಈ ವ್ಯವಸ್ಥೆಯಲ್ಲಿ ಸಾಗಿ ಹೋಯಿತು. ಹಾಗಾಗಿ ನಾವು ಆ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಹಾಗೆ ಅಂತ ಹೇಳಿ ಜಂಗಮ ವ್ಯವಸ್ಥೆಗೆ ಹೋಗಬಹುದು, ಹೋಗಬಾರದು ಅಂತ ಹೇಳಿ ಏನೂ ಇಲ್ಲ. ಆದರೆ ನಾವೊಂದು ಸ್ಥಾವರ ವ್ಯವಸ್ಥೆಯಲ್ಲಿ ಇದ್ದದ್ರಿಂದ ಅದನ್ನು ಬಿಟ್ಟು ನಮ್ಮ ಚೌಕಟ್ಟಿನಿಂದ ಹೊರಗೋಗ್ಲಿಕ್ಕೆ ನಮಗೆ ಇಷ್ಟ ಆಗದೆ. ನನಗೆ ಅದೇ ಗೊಂದಲ ಇರುವಂತದ್ದು. ಒಂದು ಪರಂಪರೆಗೆ ನೀವು ಅವಶ್ಯಕತೆ ಇಲ್ಲ ಅಂತ ಆದ್ರೆ ನಿಮಗೆ ಆ ಪರಂಪರೆಯ ಅವಶ್ಯಕತೆ ಏನು? ನಾವು ಪರಂಪರೆಯನ್ನ ಹಿಡ್ಕೊಂಡಿದ್ದು ನೀವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಮಾತನಾಡುವ ಲ್ಯಾಂಗ್ವೇಜ್ ಕೂಡ ಮಾಧ್ವರಂತೆಯೇ ಇದೆ. ಹೌದು, ನಾವು ಅಂದ್ರೆ ನಾವು ಏನಾಗಿದ್ದೇವೆ ಅಂದ್ರೆ ಮಾಧ್ವ ಪರಂಪರೆಯ ಅನುಯಾಯಿಗಳ ಸಾವರ್ತಿಗಳಾಗಿ ನಾವುಗಳು ಬದುಕಿ ಬಾಳಿದ್ರಿಂದ ಅವರ ಜೊತೆಗೆ ನಮಗೆ ಸುಮಾರು 20 ವರ್ಷದ ನಂಟಿದ್ದರಿಂದ ನಾವು ಅದರ ಜೊತೆಗೆ ಬೆಳೆದೆವು. ಅದರ ಜೊತೆಗೆ ನಮ್ಮ ಜೀವನ ಓಡಾಟ ಆಯಿತು, ಉಡುಪಿ ಮಠ ಸಂಪರ್ಕ ಆಯಿತು. ನಮಗೆ ಸುಮಾರು 15-18 ವರ್ಷಗಳ ಹಿಂದಿನ ಘಟನೆ ಇದು. ನಮಗೆ ಸಂಪರ್ಕ ಆಯಿತು, ನಾವು ಅವ್ರ ಜೊತೆಗೆ ಗುರುತಿಸಿಕೊಂಡಿದ್ದೇವೆ. ಹಾಗೆ ಅಂತ ಹೇಳಿ ಅವರು ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಅಥವಾ ನಮ್ಮನ್ನು ಅವರು ಒಗೆದು ಹಾಕಿದ್ದಾರೆ ಎನ್ನುವ ಪ್ರಶ್ನೆ ನಮಗೆ ಬಂದಿಲ್ಲ. ತಿರಸ್ಕಾರ ಅಂತಲ್ಲ, ಬಂದಿಲ್ಲ. ಇನ್ನೊಂದು ಇಗ್ನೋರ್ ಮಾಡಿದ್ದಾರೆ ಎನ್ನುವ ಶಬ್ದಕ್ಕೂ ಕೂಡ ಅವರು ಎಲ್ಲೇ ಸರಿಸಿದ್ದಾರೆ ಎನ್ನುವ ಪ್ರಶ್ನೆಗೂ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಯಾಕೆ ಅಂತಂದ್ರೆ ಅವರು ಒಪ್ಪಬೇಕು ಅಂತ ನಾವು ಹೋದದ್ದಲ್ಲ. ನಾವು ಮಾಧ್ವ ಅನುಯಾಯಿಗಳು ಯಾಕಾಗಿದ್ದು ಅಂತಂದ್ರೆ ನಮ್ಗೆ ಆ ವ್ಯವಸ್ಥೆ ನಮ್ಗೆ ಒಪ್ಪಿಗೆ ಆಯಿತು, ನಮ್ಮ ವ್ಯವಸ್ಥೆಗೆ ಅದು ಪೂರಕವಾಯಿತು, ನಮ್ಮ ಸಾಧನೆಗೆ ಅದು ಮೆಟ್ಟುಗಲ್ಲಾಯಿತು. ಅಂದ್ರೆ ಸ್ವಾಮೀಜಿಗಳ ಜೊತೆಗೆ ಇರುವಂತವರು, ಅವರ ಅನುಯಾಯಿಗಳು, ಅವರನ್ನ ಪ್ರೀತಿಸುವಂತವರು ಎಲ್ಲರೂ ಶೂದ್ರರು, ಮ್ಯಾಕ್ಸಿಮಮ್ ನಂಬರ್ಸ್ ಇರಬಹುದು. ಸೊ ನೀವು ಮಾಧ್ವ ಪರಂಪರೆಯನ್ನು ಅನುಸರಿಸ್ತಾರೆ, ಇದು ವೈರುಧ್ಯ ಅಂತ ಅನ್ಸುತ್ತೆ ನನಗೆ. ಈ ನಮ್ಮ ಪ್ರಶ್ನೆಯಲ್ಲಿ ನಮ್ಗಂತ ವೈರುಧ್ಯಗಳು ಎಲ್ಲೂ ಕಾಣಲಿಲ್ಲ. ಈಗ ನಾವು ಮಾಧ್ವ ಪರಂಪರೆಯ ವಿಷಯ, ನಿಮ್ಮ ಜೊತೆಗೆ ಇರುವಂತ ನಿಮ್ಮನ್ನ ಪ್ರೀತಿಸುವಂತವರು ಎಲ್ಲರೂ ಶೂದ್ರರು, ಹೆಚ್ಚಿನವರು ಶೂದ್ರರು ಇರಬಹುದು. ಆದ್ರೆ ಅದರ ಜೊತೆಗೆ ಮಾಧ್ವ ಪರಂಪರೆಯ ಎಷ್ಟೋ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ.
ಎಷ್ಟೋ ಮಾಧ್ವ ವೈರುಧ್ಯ ಅಂತ ನನ್ನ ಪರಂಪರೆಯ ಒಂದು ಪರಂಪರೆಯನ್ನು ಅನುಸರಿಸುವಂತ ವ್ಯಕ್ತಿಗಳು ನನ್ನ ಜೊತೆಗೆ ಇಲ್ಲ ಅಂತ ಆದ್ರೆ ನೀವು ಮತ್ತೆ ಮತ್ತೆ ಅದೇ ಪರಂಪರೆಯಲ್ಲಿ ಹೋಗಿ ಇಲ್ಲ, ನಮ್ಗೆ ಅದ್ರ ಸಮಸ್ಯೆ ಏನು ಬಂದಿಲ್ಲ. ಈಗ ನಾವು ನಿಮ್ಮಲ್ಲಿ ಹೇಳುವಂತದ್ದೇನು, ಮಾಧ್ವ ಪರಂಪರೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ ವಿನಃ ಮಾಧ್ವ ಪರಂಪರೆ ನಮ್ಮನ್ನು ಒಪ್ಪಿಕೊಳ್ಬೇಕು ಅನ್ನುವಂಥ ಪ್ರಶ್ನೆ ನಮಗೇನು ಬಂದೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಸ್ವಾಭಿಮಾನಿ ಸಂತರು. ನಾವು ಮಾಧ್ವ ಪರಂಪರೆ ಯಾಕೆ ಒಪ್ಪಿಕೊಳ್ಳಬೇಕು? ಶೂದ್ರರಿಗೆ ಸನ್ಯಾಸಿ ಆಗುವಂತ ಹಕ್ಕೇ ಇಲ್ಲ. ಕೇಳಿ, ಮಾಧ್ವ ಪರಂಪರೆಯನ್ನು ಒಪ್ಪಿಕೊಂಡಿದ್ದು ಯಾಕೆ ಅಂತಂದ್ರೆ ಮಾಧ್ವ ಪರಂಪರೆಯ ವ್ಯಕ್ತಿಗಳು, ಮಾಧ್ವ ಪರಂಪರೆಯ ಅನುಯಾಯಿಗಳು ನಮ್ಮ ಜೊತೆಗೆ ಇದ್ರು, ಅವರ ಜೊತೆಗೆ ನಾವು ಸಾಧನೆ ಮಾಡಿದ್ವಿ. ಅಂದ್ರೆ ಸ್ವಾಮೀಜಿಯವರ ಪೂರ್ವಾಶ್ರಮದಲ್ಲಿ ನೀವು ಬಂಟ ಸಮುದಾಯಕ್ಕೆ ಸೇರಿದಂತವರು. ಹೌದು. ಬಂಟರನ್ನ ಮಾಧ್ವರು ಯಾಕೆ ಸ್ವೀಕರಿಸಬೇಕು ಸ್ವಾಮೀಜಿಯಾಗಿ? ಅಲ್ಲ, ಬಂಟರನ್ನ ಮಾಧ್ವರು ಸ್ವೀಕರಿಸಬೇಕು ಅನ್ನುವಂತ ಪ್ರಶ್ನೆನೇ ಇಲ್ಲ. ಪರಂಪರೆ ಯಾಕೆ ಸ್ವೀಕರಿಸ? ಮಾಧ್ವ ಪರಂಪರೆಯನ್ನ ನಾವು ಒಪ್ಪಿಕೊಂಡದ್ದು ಯಾಕಾಗಿ ಅಂದ್ರೆ ನಮ್ಗೆ ಆವಾಗ ಸಾಧನೆ ಮೆಟ್ಟಿಲಿತ್ತು. ಆ ಸಾಧನೆಯ ಮಜಲನ್ನ ಮಾಡ್ತಾ ಹೋದಾಗೆ ನಾನು ತುಂಬಾ ಅದಕ್ಕೆ ಪ್ರಭಾವಿತನಾದಿ. ಮಧ್ವಾಚಾರ್ಯರ ಆಚರಣೆಗಳು, ಮಧ್ವಾಚಾರ್ಯರ ತತ್ವಗಳು ನಮ್ಗೆ ತುಂಬಾ ಹತ್ತಿರವಾಯಿತು. ಅವರು ತುಂಬಾ ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮೃದಿಯ ಸತತಂ ಅಂತ ಹೇಳಿದ್ದಾರೆ. ಹರಿರೇವ ಗುರು, ಹರಿರೇವ ಪರೋ, ಹರಿರೇವ ಪಿತೃ ಮಾತ್ರ ಸಗತಿ ಅಂತ ಹೇಳಿದ್ದಾರೆ. ಆ ವಿಷಯವನ್ನು ಒಪ್ಪಿಕೊಂಡು ಮತ್ತವರ ಕೀರ್ತನೆಗಳು, ಸುಳಾದಿಗಳು, ಅವರು ಹೇಳಿಕೊಂಡಂತಹ ವಿಷಯ ಯಾವುದು? ಹರಿಸರ್ವೋತ್ತಮ ವಾಯುಜೀವೋತ್ತಮ, ಭಗವಂತನೇ ಆಧಾರ, ನಾಹಂ ಕರ್ತ ಹರಿಕರ್ತ ಅವರ ವಚನ ಇರುವುದು. ನಾನು ಮಾಡೋದಲ್ಲ, ಭಗವಂತ ಮಾಡ್ತಾನೆ, ನಾಹಂ ಕರ್ತ ಹರಿಕರ್ತ. ಆ ನಾಹಂ ಕರ್ತ ಹರಿಕರ್ತ ಎನ್ನುವಂಥ ವಚನ ಏನಿದೆ, ಆ ವಚನವನ್ನು ನೋಡಿದಾಗ ನಮಗೆ ಇಷ್ಟವಾಯಿತು, ನಮಗದು ಸಾಧನೆಗೆ ಅಡಿಗಲ್ಲಾಯಿತು. ಮತ್ತೆ ನಮ್ಮ ಸಾಧನೆ ಪ್ರಾಣದೇವರ ಆರಾಧನೆ. ಪ್ರಾಣದೇವರ ಆರಾಧನೆಗೆ ಉಡುಪಿ ಮಠ ಮೂಲ ಮಠ. ಯಾಕೆಂತಂದ್ರೆ ನಾನು ಅಲ್ಲೇ ಬರಬೇಕು. ವಜ್ರದೇಹಿ ಸ್ವಾಮೀಜಿಗಳ ಸನ್ಯಾಸದ ಮೂಲ ಇರುವಂತದ್ದು ಫಲಿಮಾರು ಮಠ. ಅದರ ಜೊತೆಗೆ ಸಂಬಂಧ ಚೆನ್ನಾಗಿದೆಯಾ? ಫಲಿಮಾರು ಮಠದ ಜೊತೆಗೆ ನಮ್ಗೆ ಒಳ್ಳೆ ಸಂಬಂಧ ಇದೆ, ಏನು ತೊಂದರೆ ಆಗಿಲ್ಲ. ಇವತ್ತಿಗೂ ನಾವು ಫಲಿಮಾರ ಮಠಕ್ಕೆ ನಮ್ದೇನು ಕಿಸ್ತು ಕಟ್ಟಬೇಕು ಅದನ್ನು ಕಟ್ತಾನೆ ಇದ್ದೇವೆ. ಫಲಿಮಾರ ಮಠದಿಂದ ನಮಗೆ ಯಾವ ವಿದ್ರೋಹ ಕೆಲಸಗಳು ಆಗಿಲ್ಲ, ಮತ್ತೆ ಅಲ್ಲಿ ಯಾವುದೇ ರೀತಿಗೆ ನಮಗೆ ತೊಂದರೆ ಉಂಟಾಗಿಲ್ಲ. ಫಲಿಮಾರ ಮಠಕ್ಕೂ ನಮಗೆ ಯಾವುದೇ ರೀತಿಯ ವಿರೋಧಗಳಿಲ್ಲ, ನಾವು ಚೆನ್ನಾಗಿಯೇ ಇದ್ದೇವೆ. ಎಲ್ಲ ಸಂತರು, ಮಾಧ್ವ ಪರಂಪರೆಯ ಎಲ್ಲ ಸಂತರು ನಮ್ಮ ಮಠಕ್ಕೆ ಬಂದಿದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಹಿರಿಯ ಅತಿಗಳು ನಮ್ಮನ್ನು ಚೆನ್ನಾಗಿ ನಡೆಸಿಕೊಂಡಿದ್ದಾರೆ, ಯಾರ ಮೇಲೂ ನಮಗೆ ವಿರೋಧ ಇಲ್ಲ. ಸ್ವಾಮೀಜಿಗಳಿಗೆ ಒಂದು ಪ್ರಶ್ನೆ, ಹಿಂದುತ್ವ, ಹಿಂದೂಗಳೆಲ್ಲರೂ ಒಂದೇ ಅನ್ನುವಂತ ಮನಸ್ಥಿತಿಯವರು ಸ್ವಾಮೀಜಿ. ಹೌದು. ಸೊ ಉಡುಪಿ ಮಠದಲ್ಲಿ ಇರುವಂತ ಪಂಕ್ತಿ ಭೇದದ ಬಗ್ಗೆ, ಉಡುಪಿ ಮಠ ಸೇರಿದಂತೆ ಉಳಿದ ದೇವಾಲಯಗಳಲ್ಲಿ ಇರುವಂತ ಪಂಕ್ತಿ ಭೇದದ ಬಗ್ಗೆ ಸ್ವಾಮೀಜಿಗಳು ಮಾತಾಡೋದಿಲ್ಲ. ಪಂಕ್ತಿ ಭೇದದ ಬಗ್ಗೆ ನಾವು ಯಾಕೆ? ಮಾಧ್ವ ಪರಂಪರೆಯಲ್ಲಿ ಪಂಕ್ತಿ ಭೇದಕ್ಕೆ ಅವಕಾಶ ಇದೆ, ಅದಕ್ಕೆ ನೀವು ಸುಮ್ಮನೆ ಕೂತಿದ್ದೀರಿ. ಅಲ್ಲಲ್ಲ, ಮಾಧ್ವ ಪರಂಪರೆಯಲ್ಲಿ ಪಂಕ್ತಿ ಭೇದದ ವಿಷಯ ಯಾವುದು ಬರ್ತದೆ ಅಂತ ಕೇಳಿದ್ರೆ ನೋಡಿ, ಯಾರು ಧರ್ಮಾನುಷ್ಠಾನವನ್ನ ಮಾಡ್ತಾರೆ, ಯಾರು ಧರ್ಮ ಮತಾವಲಂಬಿಗಳಾಗಿದ್ದಾರೆ, ಯಾರು ಶಿಷ್ಟಾಚಾರದ ಪದ್ಧತಿಯಲ್ಲಿದ್ದಾರೆ, ಅವರುಗಳು ಒಂದು ಸಾಲಲ್ಲಿ ಆಹಾರ ಭುಂಜಿಸ್ತಾ ಇರ್ತಾರೆ. ಅದನ್ನು ಪಾಲಿಸದವರು, ಕೆಲವು ಶಿಷ್ಟಾಚಾರ ಇಲ್ಲದೆ ಇದ್ದಂತವರು, ಅವರು ಇನ್ನೊಂದು ಸಾಲಿನಲ್ಲಿ ಭುಂಜಿಸ್ತಾ ಇದ್ದಾರೆ. ಆದ್ರೆ ಜನಿವಾರ ಒಂದೇ ಕಾರಣ, ಜನಿವಾರದ ಕಾರಣ ಇಲ್ಲ ಅಲ್ಲಿ. ಅಲ್ಲ, ಆಗ್ತಾ ಇರುವಂತದ್ದು ಜನಿವಾರ ಮಾತ್ರ. ನಿಮ್ಮ ಯೋಗ್ಯತೆ ಅವರಲ್ಲಿ ಇರಬಹುದು ವಿನಃ ನಾವು ಅದನ್ನು ಎಲ್ಲೂ ನೋಡಿಲ್ಲ. ಈಗ ಅದರ ಬಗ್ಗೆ ಮಾತಾಡಬಹುದು. ಈಗ ನೋಡಿ, ಈಗ ನಾವೀಗ ಹೇಳುವುದು ಜನಿವಾರ ಹಾಕಿದ್ದೇ ಒಂದು ಸಮಸ್ಯೆ ಅಂತಲ್ಲ. ಆದ್ರೆ ವಿಶ್ವಕರ್ಮ ಸಮಾಜ ಜನಿವಾರ ಹಾಕ್ತದೆ, ಅವ್ರಿಗೆ ಎಲ್ಲಿ ಸಮಸ್ಯೆ ಬಂದಿದೆ? ವಿಶ್ವಕರ್ಮ ಸಮಾಜದವರು ಹಾಕ್ತಾರೆ, ಇನ್ನು ಬೇರೆ ದೇವಾಂಗ ಸಮಾಜದವರು ಜನಿವಾರ ಹಾಕ್ತಾರೆ. ಹಾಗೆ ಅಂತ ಹೇಳಿ ಅವರಿಗೆಲ್ಲ ಎಲ್ಲಿ ಸಮಸ್ಯೆ ಬಂದಿದೆ? ನಮ್ಮ ಪ್ರಶ್ನೆ ಇರುವಂಥದ್ದು ಶಿಷ್ಟಾಚಾರ ಮತ್ತು ಕಂದಾಚಾರವನ್ನು ನಾವು ಯಾವತ್ತೂ ಪ್ರತಿಭಟಿಸಬೇಕು. ಕಂದಾಚಾರಕ್ಕೆ ನಾವು ಎಲ್ಲೂ ಓಲೈಸಬಾರದು, ಶಿಷ್ಟಾಚಾರವನ್ನು ಓಲೈಸಬೇಕು. ನಾವು ಶಿಷ್ಟಾಚಾರದ ಬಗ್ಗೆ ಗೌರವಿಸಬೇಕು. ಯಾವನೋ ಒಬ್ಬ ಪೂಜ್ಯ ವ್ಯಕ್ತಿ ಇದ್ದಾನೆ, ಅವನೇನೋ ಧರ್ಮ ಕಾರ್ಯ ಮಾಡ್ತಾ ಇದ್ದಾನೆ ಅಂತಂದಾಗ ಅವನನ್ನು ಪೂಜಿಸ್ಲಿಕ್ಕೆ ಅವ ಅನರ್ಹ ಅಂತ ಭಾವನೆ ನಮ್ಮಲ್ಲಿದ್ದರೂ ಕೂಡ ಅವನನ್ನು ಪ್ರೀತಿಸುವ ಕೆಲಸವಾದರೂ ನಾವು ಮಾಡಬೇಕು. ಒಂದು ವ್ಯವಸ್ಥೆಯ ವಿರುದ್ಧ ನಾವು ಯಾವತ್ತೂ ಈಜಬಾರದು. ನೀರು ಹೆಳೀತದೆ ಇದರಲ್ಲಿ, ನದಿಯಲ್ಲಿ, ಅದರ ವಿರುದ್ಧವಾಗಿ ಈಜಿದ್ರೆ ನಮ್ಗೆ ಈಜಲಿಕ್ಕೆ ಆಗುವುದಿಲ್ಲ. ಸ್ವಾಮೀಜಿ, ನನಗೆ ಕಡೆಯದಾಗ ಒಂದು ಪ್ರತಿಕ್ರಿಯೆ ಬೇಕಾಗಿರುವಂತದ್ದು, ಸ್ವಾಮೀಜಿ ಕಾವಿ ಹಾಕಿದ ನಂತರ ಆತನಿಗೆ ಜಾತಿ ಮತ್ತು ಧರ್ಮ ಇರೋದಿಲ್ಲ. ಆದ್ರೆ ಇವತ್ತು ನಮ್ಮ ದುರ್ದೈವ ಅಂತಂತಂದ್ರೆ ಆತನ ಪೂರ್ವಾಶ್ರಮದಲ್ಲಿ ಆತ ಏನು ಜಾತಿ ಆಗಿದ್ನ ಅದೇ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ವಜ್ರದೇಹಿ ಸ್ವಾಮೀಜಿಗಳು ಬಂಟರು, ಅಥವಾ ಕೇಮಾರು ಸ್ವಾಮೀಜಿಗಳು ಬಂಟರು, ಮತ್ತೊಬ್ಬರು ಬಿಲ್ಲವರು, ಈ ರೀತಿ ಲೆಕ್ಕಾಚಾರ ಹಾಕುವಂಥದ್ದು. ಸೊ ನೀವು ಇಲ್ಲಿ ಇರುವಂತ ಬ್ರಾಹ್ಮಣೇತರ ಸ್ವಾಮೀಜಿಗಳನ್ನ ಹಿಂದುತ್ವದ ವ್ಯವಸ್ಥೆ ಅಥವಾ ವೈದಿಕ ವ್ಯವಸ್ಥೆ ಒಪ್ಪಿಕೊಂಡಿದೆ ಅಂತ ಅನ್ಸುತ್ತೆ ನಿಮಗೆ? ವೈದಿಕ ವ್ಯವಸ್ಥೆ ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ ವೈದಿಕರನ್ನ ಅವರು ಕರೆದು ಆ ಮಠದಲ್ಲಿ ಅಥವಾ ಅವರ ಸಮುದಾಯದಲ್ಲಿ ಅಥವಾ ಅವರ ನಿಮಗೆ ಸನ್ಯಾಸಿಗೆ ಸಿಗಬೇಕಾದಂತ ಗೌರವವನ್ನ ಉಳಿದ ಬ್ರಾಹ್ಮಣೇತರ ಸ್ವಾಮೀಜಿಗಳಿಗೆ ಆ ವೈದಿಕ ವ್ಯವಸ್ಥೆ ಕೊಡ್ತಾ ಇದೆಯಾ? ವೈದಿಕ ವ್ಯವಸ್ಥೆ ಸಾಮಾಜಿಕವಾಗಿ ಕೊಡದೇ ಇರಬಹುದು, ಆದರೆ ನಮ್ಮಲ್ಲಿ ಕೊಟ್ಟಿದೆ.
ನಮ್ಮ ವೈದಿಕರು ಏನಿದ್ದಾರೆ ಅವರು ನಮ್ಗೆ ವಿಶೇಷವಾದ ಒಡೆಯೂರು ಸ್ವಾಮೀಜಿಗಳಿಗೆ ಒಂದು ಸಂದರ್ಭದಲ್ಲಿ ಅವಮಾನ ಆದಂತ ಉದಾಹರಣೆ ಇದೆ. ಅವರು ಬ್ರಾಹ್ಮಣೇತರ ಸ್ವಾಮೀಜಿಗಳು ಆಗಿರಬಹುದು. ಸೊ ನಿಮಗೆ ಇಂತ ನಮಗೆ ಎಲ್ಲೂ ಆಗಿಲ್ಲ. ಬಹಳ ಕಡೆಯಲ್ಲಿ ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ. ಬಸ್ರೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೇವೆ, ಅಲ್ಲಿ ಗರ್ಭಗುಡಿಯಲ್ಲಿ ನಮ್ಮನ್ನು ಸತ್ಕರಿಸಿದ್ದಾರೆ. ಆಮೇಲೆ ಮುರುಡೇಶ್ವರಕ್ಕೆ ನಾವು ಹೋಗಿದ್ದೇವೆ, ಗರ್ಭಗುಡಿಯಲ್ಲಿ ನಮ್ಮನ್ನು ಸತ್ಕರಿಸಿದ್ದಾರೆ. ಯಾವ ಬ್ರಾಹ್ಮಣ ಅನುಯಾಯಿಗಳು ಅಥವಾ ಮಾಧ್ವ ಸಂಪ್ರದಾಯವಾದಿಗಳು ನಮ್ಮನ್ನು ವಿರೋಧಿಸಲಿಲ್ಲ. ನಾವು ಪುತ್ತಿಗೆ ಶ್ರೀಗಳ ಪರ್ಯಾಯದಲ್ಲಿ, ಪುತ್ತಿಗೆ ಶ್ರೀಗಳ ಪರ್ಯಾಯ ಸಂದರ್ಭದಲ್ಲಿ ನಮ್ಮನ್ನು ವಿಶೇಷವಾಗಿ ಪುತ್ತಿಗೆ ಶ್ರೀಗಳು ಗೌರವಿಸಿದ್ದಾರೆ. ನಮಗದು ಬಹಳ ದೊಡ್ಡ ಭಾಗ್ಯ. ಅಂತಹ ಶ್ರೀಗಳನ್ನು ನಾವು ಇವತ್ತು ಹೃದಯದಲ್ಲಿ ವಜ್ರದೇಹಿ ಸ್ವಾಮೀಜಿಗಳಿಗೆ ಬ್ರಾಹ್ಮಣೇತರ ಇಲ್ಲ, ಬಂದೇ ಇಲ್ಲ. ಇಲ್ಲಿವರೆಗೆ ನಮ್ಗೆ ಅಂತ ಸಂಬಂಧವೇ ಬಂದಿಲ್ಲ. ಈಗ ನಮ್ಮಲ್ಲೂ ಕೂಡ ಬ್ರಾಹ್ಮಣರನ್ನು ಕರೆದು ನಾವು ಸತ್ಕರಿಸ್ತೇವೆ. ನಮಗೆ ವಿದ್ಯೆ ಕೊಟ್ಟವರು ಬ್ರಾಹ್ಮಣರು, ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದವರು ಬ್ರಾಹ್ಮಣರು, ನಮಗೆ ವಿದ್ಯೆಯನ್ನು ಕೊಟ್ಟವರು ಉಡುಪರು, ಅವರು ಪುತ್ತಿಗೆ ಅದಮಾರ ಮಠದ ಶಿಷ್ಯರು. ಆಮೇಲೆ ನಮ್ಮನ್ನು ಸಲಹಿದವರು ಪುತ್ತಿಗೆ ಮಠದ ಶಿಷ್ಯರು, ನಮ್ಮನ್ನು ಸಲಹಿದವರು. ಹಾಗಿದ್ರೆ ನಮ್ಮನ್ನು ಬೆಳೆಸಿದ್ದಾರೆ, ಅವರು ಬೆಳೆಸಿದ್ದಾರೆ. ಸುಬ್ರಹ್ಮಣ್ಯ ಆಚಾರ್ಯ ಕೊಯ್ಯೂರು ಅಂತ ಹೇಳಿ ಕೆಯೂರಿನವರು ದೊಡ್ಡ ಆಗಮ ವೇದಾಂತಿಗಳು, ದೊಡ್ಡದಾದ ತಂತ್ರಿ. ಅವರು ನಮಗೆ ಜೀವನ ಕೊಟ್ಟಿದ್ದಾರೆ. ನಾವು ಯಾಕೆ ಅದನ್ನು ಪಾಲಿಸುವುದರಲ್ಲಿ ತಪ್ಪೇನಿದೆ? ಎಸ್ ಸ್ವಾಮೀಜಿ, ಬಹಳಷ್ಟು ವಿಚಾರಗಳ ನಮ್ಮ ಜೊತೆಗೆ ಮಾತಾಡಿದ್ರಿ. ಧನ್ಯವಾದಗಳು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಾತಾಡಿದ್ರಿ. ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.